ಪ್ರಚಲಿತಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್, ಇವತ್ತು ಅರಣ್ಯವನ್ನ ನಾವು ಎಷ್ಟು ಮಟ್ಟಿಗೆ ಕಳ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ಕಡೆಯಲ್ಲಿ ಬೇಸರದ ಸಂಗತಿ ಅಂತ ಹೇಳ್ಬೋದು. ಇವತ್ತಿನ ಒಂದು ಪರಿಸ್ಥಿತಿ ಅಥವಾ ಇವತ್ತಿನ ವಿದ್ಯಮಾನವನ್ನ ನಾವು ಪ್ರಚಲಿತವಾದಂತಹ ವಾತಾವರಣವನ್ನ ಗಮನಿಸಿದ್ರೆ ಈಗ ಎಲ್ಲವೂ ಕೂಡ ಇವತ್ತು ಅರಣ್ಯದ ನಾಶನೇ ಮುಖ್ಯವಾಗಿ ನಮಗೆ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಇದೇ ರೀತಿಯಾದ್ರೆ ಮುಂದೆ ಹೇಗೆ ಅನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡುತ್ತೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕಾಡ್ಗಿಚ್ಚಿನ ಪ್ರಭಾವ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದರಿಂದ ಕೂಡ ಒಂದು ಕಡೆಯಲ್ಲಿ ಪರಿಸರಕ್ಕೆ ಆಗುವಂತಹ ಹಾನಿ ಅಷ್ಟಿಷ್ಟಲ್ಲ ಅಂತ ನಾವು ಹೇಳ್ಬೋದು. ಎಸ್, ಈಗಾಗಲೇ ಒಂದು ಕಡೆಯಲ್ಲಿ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ ಪರಿಸರ ಹೋರಾಟಗಾರರಾದಂತಹ ದಿನೇಶ್ ಹೊಳ್ಳ ಅವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ಇವತ್ತು ನಾವು ಗಮನಿಸ್ತೇವೆ ಸಾಕಷ್ಟು ಇವತ್ತಿನ ಒಂದು ಪರಿಸ್ಥಿತಿ, ಇವತ್ತಿನ ಒಂದು ವಾತಾವರಣವನ್ನ ಗಮನಿಸಿದ್ರೆ ನಮ್ಮ ಅರಣ್ಯ ನಾಶನ ಇವತ್ತು ಮುಖ್ಯವಾಗಿ ಎಲ್ಲದಕ್ಕೂ ಕೂಡ ಕಾರಣ ಅಂತ ನಾವು ಹೇಳ್ಬೋದು. ಆ ನಿಟ್ಟಿನಲ್ಲಿ ಒಂದು ವಿಚಾರ ಈಗಾಗಲೇ ಅರಣ್ಯ ಇಲಾಖೆ ಕೂಡ ಹೇಳ್ತಾ ಇದೆ. ಈಗಾಗಲೇ ಪಶ್ಚಿಮ ಘಟ್ಟ ಚಾರಣಕ್ಕೆ ನಿಷೇಧ ಮಾಡಿದ್ರೆ ಅರಣ್ಯವನ್ನ ಕಾಡ್ಗಿಚ್ಚನ್ನ ನಾವು ತಡಿಬಹುದು, ಈ ತರ ಎಲ್ಲ ವಿಷಯಗಳು. ಈಗ ಅರಣ್ಯ ಇಲಾಖೆಯವರು ನೇರವಾಗಿ ಚಾರಣಿಗರ ಮೇಲೆ ದೋಷಾರೋಪಣೆ ಮಾಡುದು, ಹಾಗಾದ್ರೆ ಈವರೆಗೆ ಕಾಡ್ಗಿಚ್ಚು ಆಗ್ಲಿಕ್ಕೆ ಚಾರಣಿಗರು ಕಾರಣವಾ ಅಂತ ಇಲ್ಲಿ ಪ್ರಶ್ನೆ ಕಾಡ್ತದೆ. ನಿಜ ನಿಜ. ಈವರೆಗೆ ಎಲ್ಲಿಯೂ ಕಾಡ್ಗಿಚ್ಚನ್ನು ಚಾರಣಿಗರು ನಂದಿಸಿದ್ದಾರೆ ಹೊರತು ಅದನ್ನು ಹತೋಟಿಗೆ ತಂದು ಕೊಟ್ಟಿದ್ದಾರೆ ಹೊರತು ಎಲ್ಲಿ ಕೂಡ ಕಾಡ್ಗಿಚ್ಚು ಹಾಕಲಿಲ್ಲ. ಎಲ್ಲೋ ಒಂದು ಕಡೆ ಯಾರೋ ಚಾರಣಿಗರಾಗಿ ಮೋಜು ಮಾಡಿ ಬಂದು ಮಸ್ತು ಬಂದವರು ಎಲ್ಲೋ ಒಂದು ಕಡೆ ಅವರು ಅಡಿಗೆ ಮಾಡಿ ಅದರ ಕಿಡಿರಟ್ಟಿ ಏನಾದ್ರೂ ಆಗಿರ್ಬೋದು ಹೊರತು ಚಾರಣಿಗರ ಮೇಲೆ ದೋಷಾರೋಪಣೆ ಮಾಡೋದು ಚಾರಣಿಗರಿಗೆ ನಿರ್ಬಂಧ ಅಂತ ಹೇಳಿದ್ರೆ, ಈಗ ನಿನ್ನೆ ತಮಿಳುನಾಡಲ್ಲಿ ಆದ ಘಟನೆ ನಿಜಕ್ಕೂ ಖೇದಕರದು. ಯಾಕಂದ್ರೆ 8 ಜನ ಚಾರಣಿಗರು ಹೋದದು ಸ್ವಲ್ಪ ಮಟ್ಟಿಗೆ ಅವರ ಬೇಜವಾಬ್ದಾರಿತನ ಅಂತ ಹೇಳ್ಬೋದು. ಯಾಕಂದ್ರೆ ಕಾಡ್ಗಿಚ್ಚು ಬರುವಲ್ಲರಿಗೆ ಇವರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ 8 ಜನರು ಸಾಯ್ಬೇಕಾದ್ರೆ ಇನ್ನು ಕೆಲವರು ಜೀವನ ಮರಣ ಸ್ಥಿತಿಯಲ್ಲಿದ್ದಾರೆ. ಆ ರೀತಿ ಆಗ್ಬೇಕಾದ್ರೆ ಕಾಡ್ಗಿಚ್ಚು ಏಕಾಏಕ ಉದ್ಭವ ಆಗುವಂಥದ್ದಲ್ಲ. ಹಾಗಿರುವಾಗಿದ್ದು ಏನೋ ಒಂದು ಅವರ ಎಡವಟ್ಟಿನಿಂದ ಆಗಿರ್ಬೋದು. ಆದ್ರೆ ನಾನು ಇಲ್ಲೀಗ ನೇರವಾಗಿ ಇಲಾಖೆಗೆ ಪ್ರಶ್ನೆ ಮಾಡೋದೇನಂತ ಹೇಳಿದ್ರೆ, ಪಶ್ಚಿಮ ಘಟ್ಟದ ಮೇಲೆ ಈಗ ನಾನು ಕಳೆದ 24 ವರ್ಷಗಳಿಂದ ಸಹ್ಯಾದ್ರಿ ಸಂಚಿಯಿಂದ ಚಾರಣಕ್ಕೆ ಹೋಗ್ತಾ ಇದ್ದೇನೆ. ಪಶ್ಚಿಮ ಘಟ್ಟವನ್ನು ಹತ್ತಿರ ನೋಡಿದ್ದೇನೆ. ಪಶ್ಚಿಮ ಘಟ್ಟದ ಮೇಲೆ ಇವತ್ತು ಬೇರೆ ಬೇರೆ ಆಯಾಮಗಳಲ್ಲಿ ದಾಳಿಗಳಾಗ್ತಾ ಇವೆ, ಆಕ್ರಮಣಗಳಾಗ್ತವೆ, ಅರಣ್ಯ ಅತಿಕ್ರಮಣ. ಇದು ಬಹಳ ದೊಡ್ಡ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಗೆ ಇವತ್ತು ಎಂಡೇ ಇಲ್ಲ. ಎಷ್ಟು ವರ್ಷಗಳಿಂದ ಆಗ್ತಾ ಉಂಟು. ಸರ್ಕಾರ ಇಲಾಖೆಗಳ ಕಣ್ಣೆದುರಿಗೆ ಎನ್ಕ್ರೋಚ್ಮೆಂಟ್ ಆಗ್ತಾ ಉಂಟು, ಅರಣ್ಯ ಒತ್ತುವರಿ ಆಗ್ತಾ ಉಂಟು. ಅದು ಸಾವಿರಾರು ಎಕರೆಗಟ್ಟಲೆ. ಅದನ್ನು ಈವರೆಗೆ ತಿಳಿದಿಲ್ಲ. ಹಗಲು ಹೊತ್ತಿನಲ್ಲೇ ಪಶ್ಚಿಮ ಘಟ್ಟದಲ್ಲಿ ಬೇಟೆಯಾಡುವವರಿದ್ದಾರೆ. ಈ ಬಗ್ಗೆ ನಾವು ಇಲಾಖೆಗೆ ಸಾಕ್ಷಿ ಸಮೇತ ದೂರು ಕೊಟ್ಟಾಗಲೂ ಈವರೆಗೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿಲ್ಲ. ಆಮೇಲೆ ಕಾಡ್ಗಿಚ್ಚು ಯಾರು ಹಾಕ್ತಾರೆ, ಎಲ್ಲಿ ಹಾಕ್ತಾರೆ, ಯಾಕೆ ಹಾಕ್ತಾರೆ, ಯಾವ ಉದ್ದೇಶಕ್ಕೆ ಹಾಕಿದ್ದಾರೆ ಅಂತೇಳಿ ಕೂಡ ಸಾಕ್ಷಿ ಸಮೇತ ಇಲಾಖೆಗೆ ದೂರು ಕೊಟ್ಟಿದ್ದೇವೆ, ಸ್ಪಂದಿಸಲಿಲ್ಲ. ಆಮೇಲೆ ಇನ್ನು ರೆಸಾರ್ಟ್ ಮಾಫಿಯಾ, ಈ ರೆಸಾರ್ಟ್ನವರು ರಿಸರ್ವ್ ಫಾರೆಸ್ಟ್ ನಲ್ಲಿ ಕಾಡ್ಗಿಚ್ಚಿನ ಬಗ್ಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡಿ ನೋಡಿ. ಈಗ ನಾವು ಹೆಚ್ಚಾಗಿ ಚಾರ್ಮಾಡಿ ಘಾಟಿಯಲ್ಲಿ ಕಾಡ್ಗಿಚ್ಚು ಕಂಡವರು. ಈ ಚಾರ್ಮಾಡಿ ಘಾಟಿ ಪ್ರದೇಶ ಏನಾಗ್ತಾ ಹೇಳಿದ್ರೆ ಅದು ಎರಡು ಅರಣ್ಯ ಇಲಾಖೆಗೆ ಬರ್ತದೆ. ಕೆಳಗಡೆ ಬೆಳ್ತಂಗಡಿ ಅರಣ್ಯ ಇಲಾಖೆ, ಮೇಲ್ಗಡೆ ಮೂಡಿಗೆರೆ ಅರಣ್ಯ ಇಲಾಖೆ. ಈ ಗಡಿ ಪ್ರದೇಶ ಬಂದ ಕೊಳ್ಳಿ ದೊಡ್ಡ ಸಮಸ್ಯೆ. ಬೆಳ್ತಂಗಡಿಯವರಿಗೆ ನಾವು ದೂರು ಕೊಟ್ರೆ ಇಲ್ಲ ಅದು ಮೂಡಿಗೆರೆಯವ್ರು ನೋಡ್ಬೇಕಿತ್ತು, ಅವರ ಸರಹದ್ದು ಹೇಳ್ತಾರೆ. ಇನ್ನು ಮೂಡಿಗೆರೆಯವ್ರಿಗೆ ಹೇಳಿದ್ರೆ ಇಲ್ಲ ಅದು ಬೆಳ್ತಂಗಡಿ ನಮ್ಮ ಇಲಾಖೆಗೆ ಬರುವುದಿಲ್ಲ, ನಮ್ಮ ಕಾರ್ಯಕ್ಷೇತ್ರಕ್ಕೆ ಬರುವುದಿಲ್ಲ ಹೇಳಿ. ಹಾಗಾದ್ರೆ ಇಲ್ಲಿ ನಂದಿಸುವವರು ಯಾರು? ಈಗ ಎರಡೂ ಕಡೆಯವರು ಈ ರೀತಿ ನಾವಲ್ಲ ಅಂತ ತಪ್ಪಿಸ್ಕೊಂಡ್ರೆ ಹಾಗಾದ್ರೆ ನಂದಿಸುವವರು ಯಾರಿಲ್ಲ? ಈ ಎಲ್ಲ ಸಮಸ್ಯೆಗಳು ಬರ್ತದೆ. ಮತ್ತೆ ಕೆಲವು ಕಡೆಯಲ್ಲಿ ಕಾಡ್ಗಿಚ್ಚು ಯಾರು ಹಾಕಿದ್ದು ಕೂಡ ನಾವು ಸ್ಪಷ್ಟೀಕರಣವಾಗಿ ಕೊಟ್ಟಿದ್ದೇವೆ. ಅವರ ಮೇಲೆ ಕ್ರಮ ಕೈಗೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳಿದ್ರ ಮೊದಲು ಅವರು ಎಲ್ಲಿ ಇದ್ದಾರೆ ಅನ್ನೋದು ಕೂಡ ಅರಣ್ಯ ಇಲಾಖೆಗೆ ಬಹಳ ಖೇದಕರ ಸಂಗತಿ. ಅರಣ್ಯ ಅಂದ್ರೆ ಮೀಸಲು ಅರಣ್ಯ, ರಿಸರ್ವ್ ಫಾರೆಸ್ಟ್ ನ ಅವರ ಆಕ್ಟ್ ಪ್ರಕಾರ ಹೇಗೆ ಅಂತ ಹೇಳಿದ್ರೆ ರಿಸರ್ವ್ ಫಾರೆಸ್ಟ್ ಒಳಗೆ ಮಾನವ ಆಕ್ರಮಣನೇ ಇಲ್ಲ. ಅದರ ಮೇಲೆ ಅಲ್ಲಿ ಬಿದ್ದ ತರಗೆಲೆ, ಅಲ್ಲಿ ಬಿದ್ದ ಕಟ್ಟಿಗೆ ಏನೋ ನಾವು ತರುವಂತಿಲ್ಲ. ಆಕ್ಟ್ ಹಾಗೆ ಹೇಳ್ತದೆ, ಕಾನೂನು ಹಾಗೆ ಹೇಳ್ತದೆ. ಆದ್ರೆ ಇವತ್ತು 100 ಎಕರೆ, 200 ಎಕರೆ, 500 ಎಕರೆ, 1000 ಎಕರೆ ಇವರು ಅರಣ್ಯ ಅತಿಕ್ರಮಣ ಮಾಡಿ ಕಾಫಿ ತೋಟ ಇಟ್ಟಿದ್ದಾರೆ, ರಬ್ಬರ್ ತೋಟ ಇಟ್ಟಿದ್ದಾರೆ, ರಬ್ಬರ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಇಲ್ಲಿ ಅತಿಕ್ರಮಣಕ್ಕೆ ಯಾರು ಕಣ್ಣು ಮುಚ್ಚಿ ಕೂತವರು? ಈಗ ಇಲಾಖೆ ಅಂತವರನ್ನು ಹೊರ ಕಳಿಸಬೇಕು ಹೊರತು. ಈಗ ನಾನು ಒಂದು ಮಾತು ಹೇಳ್ತೇನೆ, ಈ ಕಾಡಿನ ಒಳಗೆ ಅತಿಕ್ರಮಣ ಮಾಡಿದವರನ್ನು ಹೊರದಬ್ಬಿಸಿದಲ್ಲಿ ಯಾವ ಕಾಡ್ಗಿಚ್ಚು ಕೂಡ ಉದ್ಭವಿಸ ನಾನು ಗ್ಯಾರಂಟಿ ಕೊಡ್ತೇನೆ, 100% ಗ್ಯಾರಂಟಿ ಕೊಡ್ತೇನೆ. ಎಲ್ಲಾ ಕಾಡ್ಗಿಚ್ಚು ಈಗ ನಮ್ಮಲ್ಲಿ ನಾನು ಪ್ರತಿ ಕಾಲೇಜಿಗೆ ಹೋಗ್ತೇನೆ. ಕಾಲೇಜು ಮಕ್ಕಳಲ್ಲಿ ನಾನು ಕೇಳ್ತೇವೆ ಕಾಡ್ಗಿಚ್ಚು. ನಮ್ಮಲ್ಲಿ ಇನ್ನೊಂದು ಅದೇ ಕಪೋಲ ಕಲ್ಪಿತ ಸ್ಟೋರಿ, ಮರಗಳ ಘರ್ಷಣೆ ಆಯ್ತು, ಇನ್ನು ಜಿಂಕೆ ಓಡುವಾಗ ಕಲ್ಲು ತಾಗಿ ಬೆಂಕಿ ಬಂತು. ಈವರೆಗೆ ಅಂತ ಬೆಂಕಿ ಎಲ್ಲಿಯೂ ಉದ್ಭವ ಆಗ್ಲಿಲ್ಲ. ಇದು ಚರಿತ್ರೆ, ನಮ್ಮ ಇತಿಹಾಸಗಳಲ್ಲಿ, ನಮ್ಮ ಪುರಾಣಗಳಲ್ಲೆಲ್ಲ ಕಥೆಗಳಲ್ಲಿ ಬಂದಂತದ್ದೇನೋ ಆ ಕಥೆಗಳನ್ನು ಈಗ ಕೂಡ. ಇದೀಗ ನಿಮ್ಮ ಪ್ರಕಾರ ಕಾಡ್ಗಿಚ್ಚು ಹೇಗೆ ಹರಡ್ತಾ ಇದೆ ಅಂತ? ಇಲ್ಲ, ಕಾಡ್ಗಿಚ್ಚು ಹಾಕೋದೇ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ಹಲವಾರು ಕಾರಣಗಳಿವೆ. ಒಂದು, ಕಾಡುತ್ಪತ್ತಿ ಅಂತ ಹೋಗ್ತಾರೆ. ಕಾಡುತ್ಪತ್ತಿಗೆ ಹೋಗಿ ಅಲ್ಲೇ ರಾತ್ರಿ ಉಳ್ಕೊಳ್ತಾರೆ, ಅಡಿಗೆ ಮಾಡ್ತಾರೆ, ಏನೋ ಬೇಯಿಸ್ತಾರೆ.
ಇವ್ರು ರಾತ್ರಿ ಇಡೀ ಅಡಿಗೆ ಮಾಡಿ ಆ ಬೆಂಕಿಯನ್ನು ಇವ್ರು ಬೆಳಿಗ್ಗೆ ಒಂದು 3 ಬಾಲ್ದಿ 4 ಬಾಲ್ದಿ ನೀರು ಹಾಕಿ ಬೆಂಕಿ ನಂದಿತ್ತು ಅಂತ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಕಾಡುತ್ಪತ್ತಿಗೆ. ಆದರೆ ಒಂದು 10-11 ಗಂಟೆಗೆ ಗಾಳಿ ಬರ್ತದೆ, ಬೂದಿಯ ಒಳಗಿನ ಒಂದು ಸಣ್ಣ ಕಿಡಿ ಗಾಳಿಗೆ ಎಲ್ಲೋ ತರಗೆಲೆಗೆ ಹಾರಿ ಹೋಗ್ತದೆ, ಕಾಡುತ್ಪತ್ತಿ ಆಗ್ತದೆ, ಕಾಡ್ಗಿಚ್ಚು. ಇನ್ನೊಂದು, ನಮ್ಮ ಚಾರ್ಮಾಡಿ ಘಾಟಿ ರಸ್ತೆಯಲ್ಲಿ ಹೋಗೋರು ರಾತ್ರಿ ಹೊತ್ತಿನಲ್ಲಿ ಏನೋ ಅವರಿಗೆ ರಸ್ತೆ ಬದಿಯಲ್ಲಿ ಡ್ರಿಂಕ್ಸ್ ಮಾಡೋಕೋ ಸ್ಮೋಕಿಂಗ್ ಮಾಡೋಕೋ ರಸ್ತೆ ಬದಿ ನಿಲ್ತಾರೆ, ಸಿಗರೇಟ್ ಎಳಿತಾರೆ. ಈಗ ನೋಡಿ, ಈಗ ಏನಾಗಿದೆ ಅಂತ ಹೇಳಿದ್ರೆ ಬಹಳ ಬೇಗ ನೀರಿನ ಇದು ಮಳೆ ಕಡಿಮೆ ಆಗಿ ಹುಲ್ಲುಗಾವಲು ಹೊತ್ತಿ ಹೋಗಿದೆ. ಹುಲ್ಲುಗಾವಲು ಹೊತ್ತಿ ಹೋದ ಕಾರಣ ನಿಮ್ಮ ಒಂದು ಸಣ್ಣ ಬೀಡಿಯ ಸಿಗರೇಟ್ನ ಒಂದು ಸಣ್ಣ ಕಿಡಿ ಸಾಕು, ಅದು ಕೆಳ ಹಂತದಿಂದ ಮೇಲ್ಪದರಕ್ಕೆ ಗಾಳಿ ವೇಗವಾಗಿ ಹಬ್ಬುವಾಗ ಇಡೀ ನಮ್ಮ ಹುಲ್ಲುಗಾವಲು ಹೊತ್ತಿ ಹೋಗ್ತದೆ. ಮತ್ತು ಒಂದು ಕಡೆಯಲ್ಲಿ ಹುಲ್ಲು ಬಿದ್ದರೆ ಅದು ಆ ಪ್ರತಿ ಒಂದು ಹುಲ್ಲುಗಾವಲಿಗೂ ಲಿಂಕ್, ಅದು ಅಲ್ಲಿಂದ ಹೊತ್ತಿಕೊಂಡು ಹೋಗ್ತದೆ. ಇನ್ನೊಂದೇನಂತ ಹೇಳಿದ್ರೆ, ಕೆಲವು ಎಸ್ಟೇಟ್ ಮಾಲಕರು ಅವರಿಗೆ ಅವರ ಎಸ್ಟೇಟ್ನ ಪಕ್ಕದಲ್ಲಿರುವ ಹುಲ್ಲುಗಾವಲು ಬೆಳೆಯಬಾರ್ದು, ಆ ಹುಲ್ಲು ಸಾಯ್ಬೇಕು, ಅದಕ್ಕೋಸ್ಕರ ಅಷ್ಟು ವ್ಯಾಪ್ತಿಗೆ ಬೆಂಕಿ ಹಾಕ್ತಾರೆ. ಅವರ ಉದ್ದೇಶ ಅಷ್ಟು ವ್ಯಾಪ್ತಿ ಹುಲ್ಲು ಹೊಳಿಬಾರ್ದು ಅಂತ. ಆಮೇಲೆ ಅದು ಕಾಡ್ಗಿಚ್ಚು ಫಾರೆಸ್ಟ್ ಫೈರ್ ಆಗಿ ಹೋಗ್ತದೆ. ಇನ್ನು ಕೆಲವು ಕಡೆಯಲ್ಲಿ ಈ ಅಕ್ರಮ ರೆಸಾರ್ಟ್ಗಳು, ಕಾಡಿನೊಳಗೆ ರೆಸಾರ್ಟ್ಗಳಲ್ಲಿ ಅವರು ಇವರನ್ನು ಒಂದು ಸುತ್ತು ಕಾಡಲ್ಲಿ ಜೀಪಲ್ಲಿ ಸುತ್ತಾಡಿಸ್ಕೊಂಡು ಹೋಗ್ತಾರೆ, ಅಲ್ಲಿ ಕೂಡ ಕಾಡ್ಗಿಚ್ಚಾಗುವ ಸಂಭವ ಇದೆ. ಮತ್ತೆ ಚಾರಣಿಗರಿಂದು ಕಾರಣ, ನಾನು ಚಾರಣಿಗರನ್ನೇನು ಮೇಲೆ ಹಿಡ್ಕೊಳ್ತಾರೆ, ಚಾರಣಿಗರದ್ದು ಕೂಡ ನಾನು ದೋಷಾರೋಪಣೆ ಮಾಡ್ತೇನೆ. ಕೆಲವು ಚಾರಣಿಗರು ಕೂಡ ಅಡಿಗೆ ಮಾಡಿ ಸೂಕ್ತವಾದ ಬೆಂಕಿಯನ್ನು ನಂದಿಸದೆ ಹೋಗೋ ಕಾರಣ ಕೂಡ ಕಾಡ್ಗಿಚ್ಚಾಗುವ ಸಂಭವಗಳು ಹೆಚ್ಚಿದೆ. ಮತ್ತೆ ಪ್ರಾಣಿಗಳ ಮೇಲೆ, ಮರಗಳ ಮೇಲೆ ದೋಷಾರೋಪಣೆ ಬಹಳ ಸುಳ್ಳದು. ಓಕೆ, ಈಗಾಗಲೇ ಅರಣ್ಯ ಇಲಾಖೆ ಹೇಳ್ತಾ ಇರುವ ಹಾಗೆ ಚಾರಣವನ್ನ ನಿಷೇಧ ಮಾಡಬೇಕು ಅಂತ, ಇದೆಷ್ಟು ಮಟ್ಟಿಗೆ ಸರಿ ಅಂತ? ಅಲ್ಲ, ನಾನು ಇಲಾಖೆಯ ಮೇಲೆ ಪ್ರಶ್ನಿಸಿದ್ರೆ ಹಾಗಾದ್ರೆ ಚಾರಣಿಗರು ಮಾತ್ರ ಕಾರಣವಾ ಅಂತ ನಮ್ಮ ಸರಿ, ನಾನು ಒಪ್ತೇನೆ, ಚಾರಣಿಗರಿಂದ ಏನೋ ಸಮಸ್ಯೆ ಆಗ್ಬೋದು, ಚಾರಣಿಗ ಅದು ಹಿತದೃಷ್ಟಿಯಿಂದ ಒಳ್ಳೇದು, ಜನಗಳ ಹಿತದೃಷ್ಟಿಯಿಂದ ಹೇಳಿ. ಆದರೆ ಏಕೈಕ ಚಾರಣವನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವಂಥದ್ದು, ಈಗ ನಾನು ಉದಾಹರಣೆ ಹೇಳ್ತೇನೆ, ನಮ್ಮ ಸಹ್ಯಾದ್ರಿ ಸಂಚೆ ನಾವು ಕೇವಲ ಚಾರಣ ಮಾಡೋದಲ್ಲ, ನಾವು ಪರಿಸರ ಅಧ್ಯಯನ ಚಾರಣ ಅಂತ ಮಾಡ್ತಿದ್ದೇವೆ. ಈಗ ಕಾಡ್ಗಿಚ್ಚು ಬಗ್ಗೆನೆ ಕೆಲವು ಕಾಲೇಜ್ ಸ್ಟೂಡೆಂಟ್ಸ್ ಕರ್ಕೊಂಡು ಹೋಗಿ ಕಾಡ್ಗಿಚ್ಚು ಆದ ಪ್ರದೇಶ ಕರ್ಕೊಂಡು ಹೋಗಿ ಕಾಡ್ಗಿಚ್ಚು ಯಾಕೆ ಆಗ್ತಾ ಉಂಟು, ಕಾಡ್ಗಿಚ್ಚು ಆದ್ರೆ ನಾವು ಏನು ಮಾಡಬೇಕು, ಇದರ ಬಗ್ಗೆ ನಾವು ತುಂಬಾ ಮಾಹಿತಿ ಕೊಟ್ಟಿದ್ದೇವೆ, ಒಂದು ಪರಿಸರ ಪಾಠವನ್ನು ಕೂಡ ಮಾಡಿದ್ದೇವೆ. ಹಾಗಿರುವಾಗ ಚಾರಣಿಗರೇ ಕಾಡ್ಗಿಚ್ಚು ಹಾಕುವವರು ಅಂತ ಹೇಳುವುದು ನಾನು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಎಲ್ಲ ಒಂದ್ ಕಡೆ ಆಗಿದ್ದಕ್ಕೆ ಎಲ್ಲ ಚಾರಣಿಗರ ಮೇಲೆ ಈ ತರ ಆರೋಪ ಹೊರಿಸಿ ಕೂಡ ಸರಿಯಲ್ಲ. ಓಕೆ, ಈಗ ತಮಿಳುನಾಡಿನಲ್ಲಿ ಒಂದು ಘಟನೆ ಆಯ್ತು ಅಂತ, ಅದು ಹೇಗಾಯ್ತು, ಅಥವಾ ಅದು ಕೂಡ ಇದೇ ಕಾರಣನ ಹೇಗೆ ಅಂತ? ಇಲ್ಲ ನೋಡಿ, ಇದಕ್ಕೆ ಅದು ಇನ್ನು ಸ್ಪಷ್ಟೀಕರಣ ಆಗ್ಲಿಲ್ಲ. ಅದರಲ್ಲಿ ಟ್ರೆಕ್ಕಿಂಗ್ ಹೋದವರಿಗೆ ಈ ರೀತಿ ಬೆಂಕಿ ಅನಾಹುತ ಆಗುದು ನಾನು ಪ್ರಪ್ರಥಮವಾಗಿ ಕೇಳಿದ್ದು. ಅದು ಅಲ್ಲದೆ ಬಹಳ ದೊಡ್ಡ ತಂಡ ಇತ್ತು, ಅವ್ರು 28 ಜನರಲ್ಲಿ 8 ಜನ ಏಕಾಏಕಿ ಕಾಡ್ಗಿಚ್ಚಿಗೆ ಸುಟ್ಟು ಬೂದಿ ಆಗ್ಬೇಕು ಅಂತ ಹೇಳಿದ್ರೆ ಅವರಿಗೆ ಕಾಡ್ಗಿಚ್ಚಿ ಬಂದದ್ದು ಗೊತ್ತಿಲ್ಲ ಅಂತ ಹೇಳಿ ಇರುತ್ತೆ, ಅಥವಾ ಏನೋ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿರ್ಬೇಕು, ಅಥವಾ ಇವರೊಂದು ಕಡಿದಾದ ಪ್ರದೇಶದಲ್ಲಿದ್ದ ಸಂದರ್ಭದಲ್ಲಿ ಗಾಳಿಯ ವೇಗ. ಈಗ ಕಳೆದ ವರ್ಷ ನಮ್ಮ ಬಂಡೀಪುರದಲ್ಲಿ ಅವರು ಮುರುಗಪ್ಪ ಅಂತ ಹೇಳಿ ತೀರಿ ಹೋದ್ರು. ಅವ್ರು ಹೇಗೆ ಅಂತ ಹೇಳಿದ್ರೆ ಹುಲ್ಲುಗಾವಲಿಗೆ ಬೆಂಕಿ ಬಿತ್ತು ಅಂತ ಹೇಳಿ ಒಳಗಡೆ ಹೋದ್ರು. 3 ಕಡೆಯಿಂದ ಗಾಳಿಯ ವೇಗಕ್ಕೆ ಹುಲ್ಲುಗಾವಲಿನ ಬೆಂಕಿ ಇವರನ್ನು ಮುತ್ತಿಕೊಂಡಿತ್ತು, ಅದ ಕಾರಣ ಅಲ್ಲಿ ಸುಟ್ಟು ಭಸ್ಮಾದ್ರು. ಹಾಗಿರುವಾಗ ಅಂತ ಏನಾದ್ರೂ ಅಲ್ಲಿ ಘಟನೆ ಸಂಭವಿಸಿರ್ಬೋದು. ಅದಕ್ಕೆ ನನಗೆ ಕೂಡ ಅದರ ಬಗ್ಗೆ ಹೆಚ್ಚು ಸ್ಪಷ್ಟತೆ ಗೊತ್ತಿಲ್ಲ. ಓಕೆ, ಇಂತಹ ಘಟನೆಯಿಂದ ಕೆಲವೊಂದು ಆಗಬಹುದು ಅಂತ. ಮುಖ್ಯವಾಗಿ ಈ ಒಂದು ಕಾಡ್ಗಿಚ್ಚನ್ನು ನಿಯಂತ್ರಣ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗ್ತದೆ? ಅಲ್ಲ ನೋಡಿ, ನಾವು ಸಹ್ಯಾದ್ರಿ ಸಂಚಯ ಮತ್ತು ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ, ನಮ್ದು 2 ಪರಿಸರಕ್ಕೂ ಪಶ್ಚಿಮ ಘಟ್ಟಕ್ಕೋಸ್ಕರ ಹೋರಾಟ ಮಾಡ್ತಿರೋರು ನಾವು ಕಳೆದ 3.5 ವರ್ಷಗಳಿಂದ ರಾಜ್ಯ ಸರ್ಕಾರಕ್ಕೊಂದು ಮನವಿ ಕೊಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ನಾನು ವಿದೇಶದಲ್ಲಿ ನೋಡಿದೆ, ಇಟಲಿಯಲ್ಲಿ ನೋಡಿದ್ದೇನೆ ಇದರ ಬಗ್ಗೆ. ಈ ವಿದೇಶಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ಕಾಡ್ಗಿಚ್ಚನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲಿಕಾಪ್ಟರ್ ಸಿಸ್ಟಮ್ ಅಂದ್ರೆ ಹೆಲಿಕಾಪ್ಟರ್ ಬಳಸಿಕೊಳ್ತಾರೆ. ಯಾವುದೇ ಅರಣ್ಯ ಇಲಾಖೆಯಲ್ಲಿ ಅವರು ಸಿಸ್ಟಮ್ ಅಲ್ಲಿ ನೋಡ್ತಾರೆ, ಅರಣ್ಯ ಯಾವ ವ್ಯಾಪ್ತಿಯಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಿ ಹೆಲಿಕಾಪ್ಟರ್ ಅಲ್ಲಿ ನೀರು ಶೇಖರಣೆ ಅಂದ್ರೆ ನೀರಿನ ಟ್ಯಾಂಕ್ ಅನ್ನು ಯೂಸ್ ಮಾಡಿಕೊಂಡು ನೀರನ್ನು ಸ್ಪ್ರೇ ಮಾಡುವಂತ ಸಿಂಚನ ಮಾಡುವಂತ ವ್ಯವಸ್ಥೆ ಅಲ್ಲಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಈ ನಮ್ಮ ಮನವಿ 3 ಮನವಿ ಕೂಡ ಯಾವುದೇ ಉತ್ತರ ಬರಲಿಲ್ಲ, ರೆಸ್ಪಾನ್ಸ್ ಸಿಗಲಿಲ್ಲ. ಮತ್ತೆ ನಮ್ಮ ಇಲಾಖೆಯಲ್ಲಿ ಹೆಲಿಕಾಪ್ಟರ್ ಬಿಡಿ ಸರಿಯಾದ ಜೀಪಿನ ವ್ಯವಸ್ಥೆಗಳಿಲ್ಲ. ಇನ್ನು 20-30 ವರ್ಷಗಳ ಹಿಂದಿನ ಜೀಪುಗಳಿರ್ಬೋದು, ಆಧುನಿಕ ಸಲಕರಣೆಗಳು ಅಥವಾ ನಮ್ಮ ಫಾರೆಸ್ಟ್ ಗಾರ್ಡ್ಗಳಿಗೆ ಬೇಕಾದ ಪರಿಕರಗಳು ನಮ್ಮಲ್ಲಿ ಇನ್ನೂ ಇಲ್ಲ. ಹಾಗಿರುವಾಗ ಮತ್ತೆ ಈ ನಮ್ಮ ಕಾಡ್ಗಿಚ್ಚು, ಬಂಡೀಪುರ, ನಾಗರಹೊಳೆ, ಮುತ್ತೋಡಿ ಫಾರೆಸ್ಟ್ ನಲ್ಲಿ ಆಗುವ ಕಾಡ್ಗಿಚ್ಚಿಗೂ ನಮ್ಮ ಪಶ್ಚಿಮ ಘಟ್ಟದ ಕಾಡ್ಗಿಚ್ಚಿಗೂ ಬಹಳ ವ್ಯತ್ಯಾಸ ಇದೆ. ಅದು ಸಮಾನಾಂತರ ವಲಯದಲ್ಲಿ ಅಂತ ಆಗುವಂತ ಕಾಡ್ಗಿಚ್ಚು ಅದನ್ನು ಬೇಗ ನಿಯಂತ್ರಿಸಬಹುದು. ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ನಿಮ್ಗೆ ಅದು ಕಣಿವೆ ಕಂದರಗಳಲ್ಲಿ ಆಗುವಂತ ಕಾಡ್ಗಿಚ್ಚು, ಅಲ್ಲಿ ವೆಹಿಕಲ್ ಹೋಗುವಂತ ಫೆಸಿಲಿಟಿ ಇಲ್ಲ, ಮನುಷ್ಯನಿಗೆ ಹೋಗುವಂತ ಕಡಿದಾದ ಪ್ರದೇಶ ಅದು. ಆಗಿರುವಂತ ಸಂದರ್ಭದಲ್ಲಿ ಈ ಹೆಲಿಕಾಪ್ಟರ್ ನೀರು ಸ್ಪ್ರೆಡ್ ನೋಡಿ ಬಹಳ ಬೇಗ ಗೊತ್ತಾಗ್ತದೆ, ಮತ್ತೆ ಬಹಳ ಬೇಗ ಸ್ಪ್ರೆಡ್ ಆಗುವಂತದನ್ನು ಕಂಟ್ರೋಲ್ ಮಾಡಬಹುದು. ಈಗ ಇನ್ನು ಕೂಡ ನಾವು ಹಳೆ ಸಾಂಪ್ರದಾಯಿಕ ಸೊಪ್ಪು ಹಿಡಿದುಕೊಂಡು ಕಡಿದು ಅಂತ ಹೇಳಿದ್ರೆ ಅದು ಒಂದು ವ್ಯಾಪ್ತಿಯಿಂದ ಬಹಳ ಬೇಗವಾಗಿ ಹರಡ್ತದೆ. ಹೆಲಿಕಾಪ್ಟರ್ ಹೇಗೆಂದ್ರೆ
ಆರಂಭದಲ್ಲಿ ಅದು ಎಲ್ಲಿ ನೀರು ಬೆಂಕಿ ಸ್ಪ್ರೆಡ್ ಆಗ್ತದೆ ಅಲ್ಲಿಂದ ಕಂಟ್ರೋಲ್ ಮಾಡಿಕೊಂಡು ನೀರು ಸ್ಪ್ರೇ ಮಾಡಿಕೊಂಡು ಕಂಟ್ರೋಲ್ ಮಾಡ್ಬೋದು. ಆ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಬೇಕಿತ್ತು. ಆದರೆ ನಾನು ಈ ಮೊನ್ನೆ ಕೂಡ ನಮ್ಮ ಅರಣ್ಯ ಸಚಿವ ದೊಡ್ಡೇರಿ ಬೆಟ್ಟದಲ್ಲಿ ಬೆಂಕಿ ಬಿತ್ತು ಅಂತ ನಮ್ಮ ಅರಣ್ಯ ಸಚಿವರಿಗೆ ನಾನು ದೂರು ಕೊಟ್ಟಾಗ ಅವರು ಬಹಳ ಸಿಲ್ಲಿಯಾಗಿ ನೋಡ್ತಾ ಇದ್ದಾರೆ. ಅದು ಫಾರೆಸ್ಟ್ ಫೈರಿಗೆ ಹೆಲಿಕಾಪ್ಟರ್ ಫಾರಿನಲ್ಲಿ ಹೊರತು ನಮ್ಮಲ್ಲಿ ಅಲ್ಲ ಅಂತ ಹೇಳ್ತಾರೆ. ಅಲ್ಲ, ನಮ್ಮಲ್ಲಿ ಯಾಕೆ ಹೆಲಿಕಾಪ್ಟರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಈಗ ಕಂದಾಯ ರೆವಿನ್ಯೂ ಬರ್ತಾ ಇಲ್ವಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬೇಕಷ್ಟು ರೆವಿನ್ಯೂ ಬರ್ತದಂತೆ. ಅಥವಾ ನಮ್ಮ ಸಚಿವರುಗಳು ಇವತ್ತು ಬೇಕಾದಾಗ ಒಂದು ಕಡೆಯಿಂದ ಹೋಗುವ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿಕೊಳ್ತಾರೆ, ಬಾಡಿಗೆದಾರ ವ್ಯವಸ್ಥೆ ಮಾಡಿಕೊಳ್ತಿರುವಾಗ ನಮ್ಮ ಪಶ್ಚಿಮ ಘಟ್ಟ ಬಹಳ ಸೂಕ್ಷ್ಮ ಪ್ರದೇಶ ಅದು. ಇದನ್ನು ತಡಿಲಿಕ್ಕೆ ನಮ್ಮಲ್ಲಿ ಹೆಲಿಕಾಪ್ಟರ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಇದು ನಮ್ಮ ಇಲಾಖೆಯ ಬಹಳ ಕೀಳು ಮಟ್ಟದ ಇದು ಅಂತ ಹೇಳ್ಬೋದು. ಬಹಳ ಇದರಲ್ಲಿ ಅಂದ್ರೆ ಇನ್ನೊಂದು ನಾನು ಚಾಲೆಂಜ್ ಕೊಡ್ತೇನೆ ಅರಣ್ಯ ಇಲಾಖೆಗೆ. ಈಗ ಹೆಚ್ಚೇನು ಬೇಡ, ಚಾರ್ಮಾಡಿ ಘಾಟಿಯಲ್ಲಿ ಹಾಗಾದ್ರೆ ಇವತ್ತು ಚಾರ್ಮಾಡಿ ಘಾಟಿ ನಿರಂತರ ಬೆಂಕಿ ಬೀಳ್ತಾ ಉಂಟು ಅಂತ ಹೇಳಿ ಆದ್ರೆ ಈಗ ನೋಡಿ, ಯಾವಾಗಲೂ ಏಪ್ರಿಲ್ ಮೇಯಲ್ಲಿ ಕಾಡ್ಗಿಚ್ಚು ಬೀಳುದು. ಈ ಸರ್ತಿ ಜನವರಿಯಲ್ಲಿ ಕಾಡ್ಗಿಚ್ಚು ಬಿದ್ದಿದೆ, ಡಿಸೆಂಬರ್ ಅಲ್ಲಿ ಕಾಡ್ಗಿಚ್ಚು ಬಿದ್ದಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಹೇಳಿದ್ರೆ ಯಾಕೆ ಇವತ್ತು ಏಪ್ರಿಲ್ ಇಂದ ಮಾರ್ಚಿಂದ ಫೆಬ್ರವರಿ ಜನವರಿ ಬರ್ತಾ ಉಂಟು ಅಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಮಳೆ ಕಡಿಮೆ ಆಗ್ತಾ ಇದೆ. ಮಳೆ ಕಡಿಮೆ ಆದ ಕೂಡಲೇ ಆ ಮಳೆ ನೀರನ್ನು ಇಂಗಿಸಿಕೊಳ್ಳುವಂತಹ ಹುಲ್ಲುಗಾವಲು ಪ್ರದೇಶದಲ್ಲಿ ನೀರಿನ ಕ್ಯಾಚ್ಮೆಂಟ್ ಏರಿಯಾ ಕಡಿಮೆ ಆಗ್ತದೆ. ಹುಲ್ಲುಗಾವಲು ಬಹಳ ಬೇಗನೆ ಹೊತ್ತಿ ಹೋಗ್ತದೆ. ಮೊದಲಲ್ಲ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಹುಲ್ಲುಗಾವಲು ಹಸಿರಾಗಿತ್ತು, ಯಾಕಂದ್ರೆ ನೀರಿನ ಸಾಂದ್ರತೆ ಜಾಸ್ತಿ ಇತ್ತು. ಇವತ್ತು ನೀರಿನ ಪ್ರಮಾಣ ಕಡಿಮೆಯಾಗಿ ಮಳೆ ಕಡಿಮೆಯಾಗಿ ಹುಲ್ಲುಗಾವಲು ಒಣಗಿ ನಿಮ್ಗೆ ಸಣ್ಣ ಬಂದ ಕೂಡಲೇ ಕಾಡ್ಗಿಚ್ಚು ಬಿದ್ದು ಹೋಗ್ತದೆ. ಮತ್ತೆ ನಿರಂತರವಾಗಿ ಕಾಡ್ಗಿಚ್ಚು ಬೀಳ್ತಾ ಉಂಟು. ಇವತ್ತು ಎರಡೂ ಇಲಾಖೆಗಳಿವೆ, ಬೆಳ್ತಂಗಡಿ ಅರಣ್ಯ ಇಲಾಖೆ ಇದೆ, ಮೂಡಿಗೆರೆ, ಎರಡೂ ಇಲಾಖೆಗೆ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೇಳಿದ್ರೆ ನಾನು ಅರಣ್ಯ ಇಲಾಖೆಗೆ ಒಂದು ಚಾಲೆಂಜ್ ಕೊಡ್ತೇನೆ ಅಂತ ಹೇಳಿದ್ರೆ ನಮ್ಮ ಸಹ್ಯಾದ್ರಿ ಸಂಚಯಕ್ಕೆ ಬಿಟ್ಟುಕೊಡಿ, ನಾವು ಕಂಟ್ರೋಲ್ ಮಾಡ್ತೇವೆ. ನಮ್ಗೊತ್ತು ಎಲ್ಲಿ ಕಾಡ್ಗಿಚ್ಚು ಬೀಳ್ತದೆ, ಎಲ್ಲಿ ಕಾಡ್ಗಿಚ್ಚು ಬೀಳಿಗೆ ಎಲ್ಲಿಯ ಸ್ಥಳೀಯ ಬುಡಕಟ್ಟು ಜನಾಂಗದವರನ್ನು ಅವರ ಸಂಪರ್ಕದೊಂದಿಗೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಾವು ಕೆಲವು ಕಡೆ ಮಾಡಿದ್ದೇವೆ. ಆದ ಕಾರಣ ಇವತ್ತು ಅವರಿಗೆ ಆಗುದಿಲ್ಲ ಅಂತ ಅವರ ಅಸಹಾಯಕತೆ, ಅದು ಅವರ ನ್ಯೂನತೆ. ಅದು ನಾವು ಚಾಲೆಂಜ್ ಕೊಡ್ತೇವೆ. ನಾವು ಚಾರ್ಮಾಡಿ ಬೇರೆ ಎಲ್ಲ ನಾನು ಹೇಳಿದಲ್ಲ, ಇಡೀ ಪಶ್ಚಿಮ ಘಟ್ಟ ನಮ್ಗೆ ಆಗುವಂಥದ್ದಲ್ಲ, ಕೇವಲ ಒಂದು ಚಾರ್ಮಾಡಿ ಘಾಟಿಯಲ್ಲಿ ಯಾವ ವ್ಯಾಪ್ತಿಯಲ್ಲಿ ಯಾವ ರೀತಿಯಲ್ಲಿ ಕಾಡ್ಗಿಚ್ಚು ಬೀಳ್ತದೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅಂದ್ರೆ ಇದು ಇಲಾಖೆಯ ನ್ಯೂನತೆ ಅಂತ ಹೇಳ್ಬೋದು. ದೋಷಾರೋಪಣೆ ನಾವು ಇಲಾಖೆ ಮೇಲೆ ಮಾಡ್ತೇವೆ. ಓಕೆ ಹಾಗೆ ದಿನೇಶ್ ಅವರೇ, ನೀವು ಸಾಕಷ್ಟು ಕಡೆಯಲ್ಲಿ ಹೋಗಿರ್ಬೋದು ಅಥವಾ ನಿಮ್ಗೆ ಕಾಡ್ಗಿಚ್ಚು ಎಲ್ಲೆಲ್ಲಿ ಬೀಳುತ್ತೆ ಅನ್ನೋದು ಗೊತ್ತಿರಬಹುದು. ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲೆಲ್ಲ ಹೆಚ್ಚಾಗಿ ಕಂಡು ಬರುತ್ತೆ ನೋಡಿ. ನಮ್ಮ ಪಶ್ಚಿಮ ಘಟ್ಟ, ಟೋಟಲ್ ಪಶ್ಚಿಮ ಘಟ್ಟವು ಕರಾವಳಿಯಲ್ಲ, ಕರಾವಳಿಯಲ್ಲಿ ಹೆಚ್ಚಿನ ಕಾಡ್ಗಿಚ್ಚು ಬೀಳೋದು ನಮ್ಮ ಈ ಕಡೆ ಕೊಡಚಾದ್ರಿ ರೇಂಜಲ್ಲಿ ಹೆಚ್ಚು ಕಾಡ್ಗಿಚ್ಚು ಬೀಳ್ತದೆ. ಮತ್ತೆ ನಮ್ಮ ಈ ಕಡೆ ಉಡುಪಿ ಸೈಡಲ್ಲಿ ಕೆಲವು ನಮ್ಮ ಕೊಡಚಾದ್ರಿ ತಪ್ಪಲು ಪ್ರದೇಶಗಳಲ್ಲಿ, ಮತ್ತೆ ನಮ್ಮ ಚಾರ್ಮಾಡಿ ಘಾಟಿ, ಶಿರಾಡಿ ಘಾಟಿ, ಇನ್ನು ಕಡ್ತಕಲ್ ಘಾಟಿ, ಇಳನೀರು ಘಾಟಿ, ಬಿಸಿಲೆ ಘಾಟಿ, ಈ ಘಾಟಿ ಪ್ರದೇಶಗಳೆಲ್ಲ ಅಂದ್ರೆ ಈ ಘಾಟಿ ಪ್ರದೇಶಗಳು ಹೇಳಿದ್ರೆ ಈಗ ಕೊಡಚಾದ್ರಿ ಯಾಕೆ ಬೀಳ್ತಾ ಹೇಳಿದ್ರೆ ಕೊಡಚಾದ್ರಿ ಅಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಇವತ್ತು ಕಾಡಿನ ಒಳಗೆ ಜನವಸತಿಗಳು ಆರಂಭವಾಗಿದೆ. ಕೃಷಿ ಅಥವಾ ಇಂಥ ನೋಡಿ, ಕಾಡಿನ ಒಳಗೆ ಯಾವಾಗಲೂ ಚಟುವಟಿಕೆಗಳು ಆರಂಭವಾಯ್ತಾ ಅಲ್ಲಿ ಕಾಡ್ಗಿಚ್ಚು ಸಹಜ. ಮತ್ತೆ ನಮ್ಮ ಕ್ಯಾತನಮಕ್ಕಿ, ಮೆಣಸಿನಹಳ್ಳಿ ಅಂತೇಳಿ ಹೊರನಾಡು ಪ್ರದೇಶದಲ್ಲಿ ಮೊದಲು ಅಲ್ಲಿ ಕಾಡ್ಗಿಚ್ಚು ಎಂಬ ಪ್ರಮೇಯವೇ ಇರ್ತಿಲ್ಲ ಇತ್ತು. ಹಾಗೆ ಇತ್ತೀಚೆಗೆ ಅಲ್ಲಿ ಕೂಡ ಕಾಡ್ಗಿಚ್ಚು ಬೀಳಲಿಕ್ಕೆ ಅಂತ ಹೇಳಿದ್ರೆ ಇದೆಲ್ಲ ಕಾರಣ ಕಾಡಿನ ಒಳಗೆ ಹೋಗುವ ಮನುಷ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು, ಕಾಡಿನ ಒಳಗೆ ಹೋಗುವ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಉಂಟು. ನಾನು ಒಂದೇ ಹೇಳುದು ಅರಣ್ಯ ಇಲಾಖೆಗೆ, ನೀವು ಸಣ್ಣ ಒಂದು ವಿಷಯಕ್ಕೆ ಕಂಪ್ಲೇಂಟ್ ಮಾಡ್ತೀರಿ ಅಥವಾ ಇಲಾಖೆ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀರಿ, ಹಾಗಾದ್ರೆ ಕಾಡಿನ ಒಳಗೆ ಹೋಗೋರನ್ನು ತಡೀರಿ. ಕಾಡಿನ ಒಳಗೆ ಹೋಗೋರು ಯಾಕೆ ಹೋಗ್ತಾರೆ, ಏನು ಹೋಗ್ತಾರೆ, ಕಾಡು ಉತ್ಪತ್ತಿ ಹೋಗೋರನ್ನ ಸಮೇತ ಕೂಲಂಕಷವಾಗಿ ಚರ್ಚೆ ಮಾಡಿ ಯಾಕೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಹೋಗ್ತಾರೆ, ರಾತ್ರಿ ಯಾರು ಕಾಡಲ್ಲಿ ಉಳ್ಕೊಳ್ತಾರೆ, ಇದರ ಬಗ್ಗೆ ಗಮನ ಹರಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳಿ. ಮತ್ತೆ ನಾವು ಕಂಪ್ಲೇಂಟ್ ಕೊಟ್ಟರು ಇವರು ಕ್ರಮ ಕೈಗೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇಲಾಖೆಯವರ ಏನೋ ನ್ಯೂನತೆ ಇದೆ, ಅವರೇನೋ ತನ್ನ ತಪ್ಪನ್ನು ಒಪ್ಪಿಕೊಂಡಾಗ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಸ್ಪಷ್ಟವಾಗಿ ಸಾಕ್ಷಿ ಸಮೇತ ನಾವು ದೂರು ಕೊಟ್ಟಾಗ್ಲು, ಈಗ ಕಳೆದ ಬಾಳೂರು ಗುಡ್ಡದಲ್ಲಿ, ಕೆಳಗೂರು ಬಾಳೂರು ಗುಡ್ಡದಲ್ಲಿ ಆ ಮಲೆಮನೆ ಅಂತ ಪ್ರದೇಶದಿಂದ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತುಂಟು. ಆ ಮಲೆಮನೆ ಪ್ರದೇಶಕ್ಕೆ ಹೋಗಿ ನೀವು ಎಂಕ್ವೈರಿ ಮಾಡಿ ಅಂತ ಹೇಳಿದ್ರೆ ಇವರು ಮಾಡಲಿಲ್ಲ. ಹಾಗಾದ್ರೆ ಯಾಕೆ ಮಾಡ್ತಾ ಇಲ್ಲ? ಅವರು ಮಾಡ್ಬೇಕಾದ್ರೆ ಅವರಲ್ಲಿ ಏನೋ ದೋಷ ಇದೆ, ಅವರೇ ಅದರಲ್ಲಿ ಅಪರಾಧಿಗಳ ತಪ್ಪಿಸ್ತಾರೆ ಅಂತೇಳಿ ತಮ್ಮ ಅಪರಾಧವನ್ನು ಅವರೇ ಒಪ್ಪಿಕೊಂಡಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಓಕೆ ದಿನೇಶ್ ಅವರೇ, ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀನಿ, ಒಂದು ಸಣ್ಣ ಬ್ರೇಕ್ ಅನ್ನು ತೆಕ್ಕೊಳ್ಳೋಣ. ಎಸ್ ವೀಕ್ಷಕರಿಗಾಗಲೇ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಕಾಡ್ಗಿಚ್ಚು ಯಾಕೆ ಹರಡ್ತಾ ಇದೆ, ಜೊತೆಗೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇವತ್ತು ಸಾಧ್ಯ ಆಗ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಗಳನ್ನ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಒಂದು ಕಡೆ ಕಾಡ್ಗಿಚ್ಚು ಅತಿ ಪ್ರಮಾಣದಲ್ಲಿ ಇವತ್ತು ಹೆಚ್ಚುತ್ತಾ ಇರುವಂತದ್ದು, ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನು, ಜೊತೆಗೆ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮ ಇವತ್ತು ತೆಗೆದುಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಅರಣ್ಯದ ಪ್ರಮಾಣನೇ ಕಡಿಮೆ ಆಗ್ತಾ ಇದೆ. ಅಂತ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಕಾಡ್ಗಿಚ್ಚು ಪ್ರತಿ ಬಾರಿ ಈ ರೀತಿ ಆದ್ರೆ ಹೇಗೆ ಪರಿಸರವನ್ನ ಇವತ್ತು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು. ಈಗಾಗಲೇ ದಿನೇಶ್ ಅವರು ಒಂದು ಕಡೆ ಮಾತಾಡಿದ್ವಿ, ಕಾಡ್ಗಿಚ್ಚಿನ ಪ್ರಭಾವ ಇವತ್ತು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೀವು ಈಗಾಗಲೇ ಹೇಳಿದ್ರೆ ನಮ್ಮ ಕರಾವಳಿ ಭಾಗದಲ್ಲಿಯೂ ಕೂಡ ಸಾಕಷ್ಟು ಕಡೆ ಇವತ್ತು ಕಾಣಿಸಿಕೊಳ್ತಾ ಇದೆ ಅಂತ. ಬಟ್ ಈ ಕಾಡ್ಗಿಚ್ಚಿನ ಬಗ್ಗೆ ಅರಣ್ಯ ಇಲಾಖೆಯವ್ರನ್ನ ಕೇಳಿದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಇಲಾಖೆಯವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನೋಡಿ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಅಂದ್ರೆ ಕಾಡಿನ ಕೆಲವು ನಿಗೂಢ ಸ್ಥಳಗಳು ಹೋಗಲಿಕ್ಕೆ ಆಗಂತ ಕಣಿವೆ ಕಂದರ ಪ್ರದೇಶಗಳಲ್ಲಿ ಕಾಡ್ಗಿಚ್ಚು ಬಿದ್ದಾಗ ಅವರು ನಮ್ಮಲ್ಲಿ ಜನ ಇಲ್ಲ, ನಮ್ಮಲ್ಲಿ ವೆಹಿಕಲ್ ಇಲ್ಲ. ಇತ್ತೀಚೆಗೆ ನಾನು ಮೂಡಿಗೆರೆಗೆ ದೊಡ್ಡೇರಿ ಬೆಟ್ಟದಲ್ಲಿ ಬೆಂಕಿ ಬಿದ್ದಾಗ ಚಾರ್ಮಾಡಿ ಘಾಟಿ ತಕ್ಷಣ ಯಾವ ರೀತಿಯಲ್ಲಿ ಒಂದು ಕಡೆ ನಂದಿಸಬಹುದು ಅನ್ನುವಂಥದ್ದಕ್ಕೆ ಪ್ರಯತ್ನ ಆಗ್ತದೆ. ಅದು ಇಲಾಖೆಯಲ್ಲಿ ಕೂಡ ಇದರಲ್ಲಿ ತುಂಬಾ ದೋಷಗಳಿವೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ದೊಡ್ಡೇರಿ ಬೆಟ್ಟ ಕೊಟ್ಟಿಗಾರ ಹತ್ರ ಬೆಂಕಿ ಬಿದ್ದಾಗ ನಾನು ಮೂಡಿಗೆರೆ ಅರಣ್ಯ ವ್ಯಾಪ್ತಿಗೆ ಕಾಲ್ ಮಾಡಿದಾಗ ಕೇವಲ ಒಬ್ಬರಿದ್ದಾರೆ ಅಲ್ಲಿ. ಒಬ್ರು ಏನೋ ಆಚೆ ಇದಕ್ಕೆ ಮೂಡಿಗೆರೆಗೆ ಆನೆ ಪ್ರದೇಶಕ್ಕೆ ಹೋಗಿದ್ದಾರಂತೆ, ಇನ್ನೊಬ್ರು ಏನೋ ಬೇರೆ ಪ್ರದೇಶಕ್ಕೆ ಹೋಗಿದ್ದಾರೆ. ನೋಡಿ, ಇಂಥ ಸಂದರ್ಭದಲ್ಲಿ ಇಲಾಖೆಯಲ್ಲಿ ಅವರು ಇವರೇ ಕೊರತೆ ಇರುವಾಗ ಇವರು ಬೆಂಕಿಯನ್ನು ಹೇಗೆ ನಂದಿಸ್ಯಾರು ಅಂದ್ರೆ, ಈಗ ನಿನ್ನೆ ನೋಡಿರ್ಬೋದು, ನಿನ್ನೆ ಭದ್ರಾ ಹುಲಿ ಸಂರಕ್ಷಿತ ರಕ್ಷಣೆಯಲ್ಲಿ 8 ಜನರನ್ನು ಹಿಡಿದ್ರು. ಅವರೇನೋ ಕಾಡಿನಲ್ಲಿ ಬೇಟೆಯಾಡ್ತಿದ್ದಾರೆ ಅಂತೇಳಿ. ಆ ಬೇಟೆಯಾಡುವ ಪ್ರದೇಶದಲ್ಲಿ ನಿನ್ನೆ ಕಾಡ್ಗಿಚ್ಚು ಬಿದ್ದಿತ್ತು. ನೋಡಿ, ಕಾಡಿನೊಳಗೆ ಅಕ್ರಮ ಬೇಟೆಯಾಡುವವರನ್ನು ಹಿಡಿಲಿಕ್ಕೆ ಆಗದವರು ಕಾಡ್ಗಿಚ್ಚು ಅಂತೇಳಿ ಗೊಂದಲ ಮಾಡ್ತಾರೆ. ಆ ಬೇಟೆಯಾಡೋರು ಹೇಗೆ ಆಗಾದ್ರು ಒಳಗೋದ್ರು? ಭದ್ರಾ ಹುಲಿ ಸಂರಕ್ಷಿತ ಅರಣ್ಯ ಅಂದ್ರೆ ಇವತ್ತು ಅಲ್ಲಿ ಅನುಮತಿ ಇಲ್ಲದೆ ಕಾಡಿನೊಳಗೆ ಹೋಗುವಂತಿಲ್ಲ. ಹಾಗಾದ್ರೆ 8 ಜನ ಹೇಗೆ ಹೋದ್ರು, ಎಲ್ಲಿ ಹೋದ್ರು? ಅವರು ಬೆಂಕಿ ಹಾಕಿದ್ದಾರೆ. ನೋಡಿ, ಇದನ್ನೆಲ್ಲ ಮೊದಲು ತಡಿಬೇಕು. ನಾವು ರಾಷ್ಟ್ರೀಯ ಸಂರಕ್ಷಣೆ, ಇದು ಯಾವುದು ಕುದುರೆಮುಖ ನ್ಯಾಷನಲ್ ಪಾರ್ಕ್, ಇನ್ನು ರಿಸರ್ವ್ ಪಾರ್ಕ್ ಅಂತ ಹೇಳ್ತೇವೆ, ಅದಕ್ಕೆ ಆದ ಕಟ್ಟುಪಾಡುಗಳಿವೆ, ಕಾಯ್ದೆಗಳಿವೆ. ಇದು ನಮ್ಮ ವನ್ಯಜೀವಿ ಕಾಯ್ದೆ ಇದೆ, ಮೀಸಲು ಅರಣ್ಯ ಕಾಯ್ದೆ ಇದೆ, ಫಾರೆಸ್ಟ್ ಪ್ರೊಟೆಕ್ಷನ್ ಆಕ್ಟ್ ಇದೆ. ಹಾಗಾದ್ರೆ ಈ ಕಾಯ್ದೆಗಳು ಕಾನೂನುಗಳಲ್ಲಿ ಕಡತದಲ್ಲಿ ಮಾತ್ರವಾ? ನಾನಿದ್ರೆ ಕಾಡಿನ ಒಳಗೆ ಪ್ರತಿಯೊಬ್ಬರಿಗೂ ಸಮಾನವಾದ ಕಾನೂನು ಇರಬೇಕು. ಇಲ್ಲಿ ಚಾರಣಿಗರಿಗೊಂದು ಕಾನೂನು, ಇನ್ನೊಬ್ಬರಿಗೊಂದು ಕಾನೂನಲ್ಲ. ಕಾಡಿನೊಳಗೆ ಹೋಗೋರು ಯಾರೇ ಆಗ್ಲಿ, ಯಾಕೆ ಹೋಗ್ತಾರೆ, ಏನು ಹೋಗ್ತಾರೆ, ಹಾಗಾದ್ರೆ ಇವರ ಕಾಯ್ದೆಗಳನ್ನ ಯಾಕೆ ಇವರು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇಲ್ಲ? ಹಾಗಾದ್ರೆ ಕಾಡಿನೊಳಗೆ ರಾತ್ರಿ ಹೊತ್ತಲ್ಲಿ ಹೋಗುವವರು ಹೋಗ್ಬೋದು. ನಾನು ನಿಮ್ಗೆ ನೇರವಾಗಿ ಹೇಳ್ಬೇಕಂದ್ರೆ, ಮೂಡಿಗೆರೆ ಅರಣ್ಯ ವ್ಯಾಪ್ತಿಯಲ್ಲಿ, ನಮ್ಮ ದಕ್ಷಿಣ ಕನ್ನಡ ಮತ್ತು ಮೂಡಿಗೆರೆ ಅರಣ್ಯ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಇವತ್ತು ಬೇಟೆಯಾಡುವ ಪ್ರಮಾಣ ಜಾಸ್ತಿ ಆಗಿದೆ. ಅತಿ ಹೆಚ್ಚು. ಅದು ದೇವರ ಮನೆ ಮಿಂಚುಕಲ್ಲಲ್ಲಿ ಕಾಡು ಕೋಣಗಳನ್ನು ಕೊಲ್ತಾ ಇದ್ದಾರೆ. ಬಹಳ ದೊಡ್ಡ ಮಾಫಿಯಾ ಇದು. ಕಾಡು ಕೋಣವನ್ನು ಕೊಂದು ಆ ಕಾಡು ಕೋಣವನ್ನು ಅದಕ್ಕದೇ ಕೆಲವು ಸೀಮಿತ ಮಾರ್ಕೆಟ್ ಇದೆ ಅಂತವರಿಗೆ ಮಾಡುವಂತ. ಹಾಗಾದ್ರೆ ಇಲ್ಲಿ ಹೋಯ್ತು. ಹಾಗಾದ್ರೆ ಅರಣ್ಯ ಇಲಾಖೆಯವರ ರಕ್ಷಣಾ ಕಾಯ್ದೆಗಳು ಇಲ್ಲಿ ಹೋಯ್ತು. ಹಾಗಾದ್ರೆ ಇಲ್ಲಿ ಗೊತ್ತಿದ್ದು ಆಗ್ತಾ ಉಂಟು. ಅರಣ್ಯ ಇಲಾಖೆಯವರೇ ಕೆಲ ಕಡೆಯಲ್ಲಿ ಶಾಮೀಲಾಗಿ, ಇದು ತುಂಬಾ ನನ್ನ ಹತ್ರ ಉದಾಹರಣೆ ಇದೆ, ನಿದರ್ಶನಗಳಿವೆ. ಇಲಾಖೆಯವರೇ ಶಾಮೀಲಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲ ಕಾರಣ ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಸರ್ಕಾರ ಸರಿ ಇರಬೇಕು. ಎರಡನೇದಾಗಿ ಸರ್ಕಾರದಲ್ಲಿರುವ ಅರಣ್ಯ ಸಚಿವರು ಸರಿ ಇರಬೇಕು. ಅರಣ್ಯ ಸಚಿವರು ಸರಿ ಇಳಿದರೆ ಅರಣ್ಯ ಇಲಾಖೆ ಸರಿ ಇರ್ತದೆ, ಎಲ್ಲವೂ ಸರಿ ಇರ್ತದೆ. ಜನಗಳಿಗೆ ಕೂಡ ಪ್ರಶ್ನಿಸುವಂತದ್ದು. ಇಲ್ಲಿ ಸರ್ಕಾರ ಸಚಿವರು ಯಾವುದೂ ಸರಿ ಇಲ್ಲದ್ರೆ, ಈಗ ನಮ್ಮ ಅರಣ್ಯ ಸಚಿವರಿಗೆ ತುಂಬಾ ಭಾಷಣ ಮಾಡ್ತಾರೆ, ತುಂಬಾ ಯೋಜನೆ ತರ್ತಾರೆ. ಈಗ ಇತ್ತೀಚೆಗೆ ನಾನು ಹೇಳ್ತೇನೆ, ಅವರು ಒಂದು ಬಹಳ ಜಾಹೀರಾತು ಕೊಟ್ಟರು. ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಅಂತೇಳಿ. ಅರಣ್ಯ ಸಚಿವರು ನನ್ನ ಎದುರಿಗೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ಎಲ್ಲಿ ಸಂರಕ್ಷಣೆ ಆಗ್ತಾ ಉಂಟು ಅಂತ ಉತ್ತರ ಕೊಡ್ಲಿ. ಎಲ್ಲ ಕಡೆಯಲ್ಲಿ ಇವತ್ತು ಬಿಳಿಗಿರಿ ರಂಗನ ಬೆಟ್ಟ ಇರ್ಬೋದು, ಮಲೆ ಮಹದೇಶ್ವರ ಬೆಟ್ಟ ಇರ್ಬೋದು, ನಮ್ಮ ಅಣಸಿ ದಾಂಡೇಲಿ ಜೋಯಿಡಾ ಪ್ರದೇಶದಲ್ಲಿ ಇರಲಿ, ನಮ್ಮ ಕುದುರೆಮುಖ ಇರಲಿ, ಇನ್ನು ಚಾರ್ಮಾಡಿ ಘಾಟಿ, ಶಿರಾಡಿ ಘಾಟಿ, ಎಲ್ಲಾ ಘಾಟಿ ಪ್ರದೇಶಗಳಲ್ಲಿ ನಿರಂತರವಾಗಿ ಬೇಟೆ ಆಡ್ತಾ ಇದ್ದಾರೆ. ನಿರಂತರವಾಗಿ ಹಗಲು ರಾತ್ರಿ ಯಾವುದೇ ಅವರಿಗೆ ಅಡೆತಡೆ ಇಲ್ಲದೆ ರಾಜಾರೋಷವಾಗಿ ಬೇಟೆ ಆಡ್ತಾ ಇದ್ದಾರೆ. ಹಾಗೆ ಖಂಡಿತ ಬೇಟೆ ಆಡುವವರೇ ಕಾಡ್ಗಿಚ್ಚಿ ಕಾರಣ. ಯಾರು ಕಾಡಿನೊಳಗೆ ಬೇಟೆ ಆಡ್ಲಿಕ್ಕೆ ಹೋಗ್ತಾರ ಅವ್ರು ರಾತ್ರಿಯಲ್ಲಿ ಉಳ್ಕೊಳ್ತಾರೆ. ಮತ್ತೆ ಅವರ ಫೈರ್ ಗೇರ್ ಹೇಳ್ಕೊಂಡು ಅಲ್ಲಿ ಬೆಂಕಿಸಬೇಕಾಗ್ತದೆ. ಇದರಿಂದ ಕೂಡ ಕಾಡ್ಗಿಚ್ಚಾಗೋದು, ಹೆಚ್ಚಿನ ಪ್ರದೇಶದಲ್ಲಿ ಕಾಡ್ಗಿಚ್ಚಾಗುವಂತದ್ದು. ಯಾಕಂದ್ರೆ ಇದನ್ನೆಲ್ಲ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಮಾಫಿಯಾ ಅಂತ ಹೇಳಿದೆ. ನಾನು ಹೇಳಿದಲ್ಲ, ಪಶ್ಚಿಮ ಘಟ್ಟವನ್ನು ಇವತ್ತು ಕಂಟ್ರೋಲ್ ಮಾಡೋದು ಅರಣ್ಯ ಇಲಾಖೆ ಅಲ್ಲ, ಅರಣ್ಯ ಸಚಿವರಲ್ಲ, ಈ ಮಾಫಿಯಾಗಳು. ಯಾಕೆ ನಿಮ್ಗೆ ಗಮನ ಇದಾಗಬಹುದು, ಇಂದು 6 ವರ್ಷದಿಂದ ಒಂದು ಫಿಲ್ಮೇ ಮಾಡಿದ್ರು, 6-5 ಅಂತ ಒಂದು ದೆವ್ವದ ಪಿಕ್ಚರೇ ಮಾಡಿದ್ರು. ಬಹಳಷ್ಟು ಸಕ್ಸಸ್ ಆಯ್ತದು, ಬಹಳಷ್ಟು ಜನ ನೋಡಿದ್ದಾರೆ ಅದನ್ನು. ಇದೆಲ್ಲ ಒಂದು ಕಟ್ಟುಕತೆ. ಯಾಕಂದ್ರೆ ದೇವರ ಮನೆ ಫಾರೆಸ್ಟ್ ನಲ್ಲಿ, ಅರಮನೆ ಗುಡ್ಡ ಫಾರೆಸ್ಟ್ ನಲ್ಲಿ ಇದೆಲ್ಲ ಆದಷ್ಟು ಘಟನೆಗಳಿದು. ಒಬ್ಬ ಅಲ್ಲಿ ಗಾಂಜಾ ಮಾಫಿಯಾ ಬಹಳ ಜೋರಿದೆ. ಗಾಂಜಾ ಮಾಫಿಯಾದವರೊಟ್ಟಿಗೆ ಈ ಚಾರಣಿಗರು ಹೋಗಿ ಮುಖಾಮುಖಿಯಾಗಿ ಚಾರಣಿಗರನ್ನು ಕೊಂದು ಅವರನ್ನೊಂದು ಬಿಸಾಡಿ, ಆಮೇಲೆ ಅಲ್ಲಿ ದೈವ ಉಂಟು, ಭೂತ ಉಂಟು ಅಂತ ಸ್ಟೋರಿ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಿದ್ದೆ ಹೇಳಿದ್ರೆ, ಎಲ್ಲ ಇವತ್ತು ನಕ್ಸಲೈಟ್ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ ಅವರ ನಕ್ಸಲೈಟ್ ಯಾರು ಇಲ್ಲ ಅಲ್ಲಿ, ಆದ್ರೆ
ಇವರ ಅಕ್ರಮ ಚಟುವಟಿಕೆಗಳಿಗೆ ಅಲ್ಲಿ ಯಾರು ಬರಬಾರ್ದು, ಭಯ ಹುಟ್ಟಿಸಬೇಕು, ಅದಕ್ಕೆ ಪ್ರೇತ ಭೂತ ನಕ್ಸಲ್ ಅಂತ ಹೇಳಿ ಮಾಡುದು. ಹಾಗಾದ್ರೆ ನಾನು ಹೇಳುದು ಅರಣ್ಯ ಸಂರಕ್ಷಣೆ ಮಾಡುವವರು ಯಾರು, ಇವರೇ ಕಾಡೊಳಗೆ ತುಂಬಿದ್ದಾರೆ. ಇನ್ನೊಂದು ಪ್ರಧಾನವಾಗಿ ಹೇಳ್ಬೇಕಾದ್ದು ನೋಡಿ, ಮೊನ್ನೆ ನಾಗರಹೊಳೆಯಲ್ಲಿ ನಮ್ಮ ಇವರು ಮಣಿಕಂಠನ್ ಅಂತೊಬ್ರು DFO ಆನೆ ದಾಳಿಗೆ ಸತ್ತೋದು. ನೋಡಿ, ಇಲ್ಲಿ ಒಂದನೇದಾಗಿ ಅರಣ್ಯ ಸಂರಕ್ಷಣೆ ಮಾಡುವಂತ ಅರಣ್ಯ ಅಧಿಕಾರಿಗಳಿಗೆ ಇಲ್ಲಿ ಅವರ ಜೀವಕ್ಕೆ ಗ್ಯಾರಂಟಿ ಇಲ್ಲ, ರಕ್ಷಣೆ ಇಲ್ಲ. ಇನ್ನೊಂದು ಕಡೆಯಲ್ಲಿ ಮಾಫಿಯಾಗಳು ಹೇಳುವಂತೆ ಅರಣ್ಯ ಅಧಿಕಾರಿ ಕೇಳಬೇಕು. ಒಂದು ವೇಳೆ ಈ ಮಾಫಿಯಾಗಳು ಹೇಳುವುದನ್ನು ಕೇಳಿದ್ರೆ ಅವರಿಗೆ ಟಾರ್ಚರ್ ಕೊಡ್ತಾರೆ, ಅರಣ್ಯ ಅಧಿಕಾರಿಗಳಿಗೆ ಎತ್ತಂಗಡಿ ಮಾಡ್ತಾರೆ, ಭಯ ಹುಟ್ಟಿಸ್ತಾರೆ. ಇನ್ನು ಮುಂದಿನ ದಿನಗಳು ಏನಾಗ್ತದೆ ನೋಡಿ, ಒಂದು ಕಡೆಯಲ್ಲಿ ಅರಣ್ಯ ಅಧಿಕಾರಿಗಳು ಆನೆ ದಾಳಿಯಿಂದ ಸಾವಾಗ್ತದೆ, ಬೆಂಕಿಯಿಂದ ಸಾವಿರ್ತಾರೆ, ಇನ್ನೊಂದು ಕಡೆಯಲ್ಲಿ ಮಾಫಿಯಾ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅರಣ್ಯ ಅಧಿಕಾರಿ ಅಂದ್ರೆ ಅರಣ್ಯ ಸಂರಕ್ಷಣೆ ಕೆಲಸಕ್ಕೆ ಹೋಗುವವರ ಸಂಖ್ಯೆ ಕಡಿಮೆ ಆಗ್ಬೋದು. ಆಗ ಈ ಮಾಫಿಯಾ ಇನ್ನೂ ಬೆಳೀತಾ ಇದೆ. ಇದು ನಮ್ಮ ಪಶ್ಚಿಮ ಘಟ್ಟದ ಮೇಲೆ ಮತ್ತು ನಮ್ಮ ಇಡೀ ನೀರಿನ ವ್ಯವಸ್ಥೆ ಮೇಲೆ ದೊಡ್ಡ ಒಂದು ದುರಂತ ಆಗುವಂತ ಸಂಭವ ಇದೆ, ಖಂಡಿತ ಇದೆ. ನಿಜ. ಮುಖ್ಯವಾಗಿ ದಿನೇಶ್ವರ್ ಅವರ ಇನ್ನೊಂದು ವಿಚಾರ, ಈಗಾಗಲೇ ಕಾಡ್ಗಿಚ್ಚಿನದಾಗಿ ಕೇವಲ ಪರಿಸರ ಒಂದು ಕಡೆ ನಾಶ ಆಗ್ತಾ ಇಲ್ಲ, ಅಲ್ಲಿರುವಂತಹ ಜೀವಿಗಳು ಕೂಡ ಇವತ್ತು ನಾಶ ಆಗ್ತಾ ಇರುವಂತದ್ದು. ಇದರಿಂದ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಪರಿಸರಕ್ಕೆ ಜೀವಿಗಳು ಕೂಡ ಒಂದು ಕಡೆ ನಾಶ ಆಗುವಂಥದ್ದು ಇದೇ ಕಾರಣದಿಂದನಾ ಅಂತ? ಖಂಡಿತ. ಯಾಕಂದ್ರೆ ಈ ಕಾಡಿನಲ್ಲಿ ಹೇಗೆ ಅಂತ ಹೇಳಿದ್ರೆ, ನೆಲದಲ್ಲಿರುವ ಒಂದು ಹುಲ್ಲಿಗೂ ಆಕಾಶ ಎತ್ತಿರುವ ಮರಕ್ಕೂ ಅಥವಾ ಒಂದು ಸಣ್ಣ ಇರುವೆಯಿಂದ ಆನೆಯವರೆಗೆ ಅವಲಂಬನೆ ಇದೆ. ಪ್ರತಿಯೊಂದಕ್ಕೂ ಡಿಪೆಂಡ್ ಆಗಿ ಬದುಕುವಂಥದ್ದು. ಒಂದು ಪ್ರಾಣಿ ಒಂದು ಪಕ್ಷಿ ಲಯ ಆದ್ರೆ ಅದರ ಹಿಂದಿನ ಅದರೊಂದು ಜೀವ ಸಂಕುಲ ಅದು. ಒಂದು ಪಕ್ಷಿ ಅಥವಾ ಒಂದು ಪ್ರಾಣಿಗೆ ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ ಅದರ ಹಿಂದಿನ ಇನ್ನೊಂದು ಸಂಕುಲಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ನೋಡಿ, ಈಗ ಕೆಳಮಟ್ಟದಲ್ಲಿ ಆಗುವ ಕಾಡ್ಗಿಚ್ಚಲಿಗೆ ಈಗ ನಮ್ಮ ಕಾಡು ಕೋಳಿ ಇರ್ಬೋದು ಅಥವಾ ಇನ್ನು ಹಾವುಗಳಿರ್ಬೋದು, ಬೇರೆ ಬೇರೆ ಜಾತಿಯ ಕೀಟಗಳಿರ್ಬೋದು, ಅವುಗಳ ಈಗ ಇರುವೆಗಳು ಮತ್ತು ಗೆದ್ದಲುಗಳು ನಮ್ಮ ಕಣ್ಣಿಗೆ ಕಾಣದೇ ಇದ್ರು ಒಂದು ಸೈಂಟಿಸ್ಟ್ ಮಾಡುವ ಕೆಲಸವನ್ನು ಅಲ್ಲಿ ಕೆಲಸವನ್ನು ಮಾಡ್ತದೆ. ನೀರಿನ ಸಾಂದ್ರತೆ, ನೀರಿನ ಇದಕ್ಕೆ ಅದು ಬಹಳಷ್ಟು ಕೆಲಸ ಮಾಡುವಂಥದ್ದು. ಈ ಕೆಳ ಪ್ರದೇಶದಲ್ಲಿ ಮೊನ್ನೆ ನಾನು ನೋಡಿದೆ, ಇಲ್ಲಿ ನಮ್ಮ ದೊಡ್ಡೇರು ಬೆಟ್ಟ ಮತ್ತು ಬಾಳೂರು ಗುಡ್ಡದಲ್ಲಿ ಕಾಡಿನ ಒಳಗೆ ಕೇವಲ ಬೂದಿ ಮಾತ್ರ ಇದೆ. ಹೆಚ್ಚಾಗಿ ಈ ನೋಡಿ, ಇದು ಯಾವ ರೀತಿ ಬದಲಾವಣೆ ಅಂತ ಹೇಳಿದ್ರೆ, ಈ ಕಾಡ್ಗಿಚ್ಚು ಬೀಳುದು ಹೇಳಿದ್ರೆ ಹುಲ್ಲುಗಾವಲು ಪ್ರದೇಶಕ್ಕೆ ಹೆಚ್ಚಾಗಿ ಬೀಳುದು. ಈ ಹುಲ್ಲುಗಾವಲಿನ ಪಕ್ಕದಲ್ಲಿರುವ ಮಳೆಕಾಡು, ರೈನ್ ಫಾರೆಸ್ಟ್ ಅಂತ ಹೇಳ್ತಾರೆ, ಶೋಲಾ ಫಾರೆಸ್ಟ್, ಅದರೊಳಗೆ ಕಾಡು ಹೋಗುದಿಲ್ಲ. ಯಾಕೆ ಹೋಗ್ತಿಲ್ಲ ಅಂತ ಹೇಳಿದ್ರೆ, ಹುಲ್ಲುಗಾವಲು ನಿಮ್ಗೆ ಹೊತ್ತಿ ಅದು ಡ್ರೈ ಆಗಿ ಹೋಗ್ತದೆ, ಅಲ್ಲಿ ಹೊತ್ತಲಿಕ್ಕೆ ಅವಕಾಶ ಅಂದ್ರೆ ಬೆಂಕಿ ಬೀಳಲಿಕ್ಕೆ ಅವಕಾಶಗಳು ಜಾಸ್ತಿ ಇರ್ತದೆ. ಆದ್ರೆ ಪಕ್ಕದಲ್ಲಿರುವ ಈ ರೈನ್ ಶೋಲಾ ಫಾರೆಸ್ಟ್ ಹೇಳ್ತೇವೆ, ಅದರೊಳಗೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಮಾತೆ ಇದೆ, ಎವರ್ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣದ ಕಾಡು. ಅಲ್ಲಿ ಕೆಳಗೆ ನೀರಿನ ತೇವ ಇರ್ತದೆ, ಅಂದ್ರೆ ವರ್ಷ ಪೂರ್ತಿ ಅಲ್ಲಿ ನೀರಿನ ಹೊರತೆ ಇರೋದ್ರಿಂದ, ಅಲ್ಲಿ ನೀರಿನ ತೇವ ಇರೋದ್ರಿಂದ ಶೋಲಾ ಫಾರೆಸ್ಟ್ ನ ಒಳಗೆ ಕಾಡ್ಗಿಚ್ಚು ಹೋಗುವ ಪ್ರಮಾಣಗಳು ಬಹಳ ಕಡಿಮೆ. ಆದ್ರೆ ಇತ್ತೀಚೆಗೆ ನಾನು ಕೆಲವು ಕಡೆ ನೋಡಿದ್ದೇನೆ, ಹುಲ್ಲುಗಾವಲಿಂದ ಶೋಲಾ ಫಾರೆಸ್ಟ್ ನ ಕೆಳ ಹಂತದ ಎಲ್ಲ ಕಾಡು ಸುಟ್ಟು ಬೂದಿ ಆಗಂತಿದೆ, ಮರಗಳು ಕೂಡ ಸಾಕಷ್ಟು ಹೊತ್ತಿ ಹೋಗುವಂಥದ್ದು ಇದೆ. ಇದು ಯಾಕೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿರುವ ಸೂಕ್ಷ್ಮ ಜೀವಿಗಳು ಅಂದ್ರೆ ಈ ಮಳೆ ನೀರನ್ನು ಇಂಗಿಸಿಕೊಳ್ಳಕ್ಕೆ ಎಲ್ಲ ಒಂದು ಪಾತ್ರಧಾರೆಗಳು ಅಂತ ಸೂಕ್ಷ್ಮ ಜೀವಿಗಳಲ್ಲಿ ಹೊತ್ತಿ ಹೋದ್ರೆ ಕ್ರಮೇಣ ನಮ್ಮ ಮಳೆ ಮತ್ತು ಹೊಳೆಯ ನದಿ ಮೂಲಗಳು ಕೂಡ ಬಹಳಷ್ಟು ಸಮಸ್ಯೆಗಳು ಆಗುವಂಥದ್ದು. ಅದೇ ಒಂದರಿಂದ ಒಂದು ಅವಲಂಬನೆ ಆಗಿರುವ ಕಾರಣ ಒಂದು ಇದಾದ್ಕೊಳ್ಳಿ ಇನ್ನೊಂದು ಕೂಡ ಸಮಸ್ಯೆ ಅಲ್ಲಿ ಕಟ್ಟಿಟ್ಟ ಬುತ್ತಿ ಅದು. ನಿಜ ನಿಜ. ಒಂದು ಕಡೆ ನೀರಿಗೂ ಕೂಡ ಇದರಿಂದ ಸಮಸ್ಯೆ ಆಗಬಹುದಾ ಅಂತ ಕಾಡ್ಗಿಚ್ಚಿನಿಂದಾಗಿ? ಖಂಡಿತ ಆಗ್ತದೆ. ಯಾಕಂದ್ರೆ ಹೇಳಿದ್ರೆ ನೋಡಿ, ಈಗ ಸಾಮಾನ್ಯವಾಗಿ ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ನೀರಿನ ಪ್ರಮಾಣ ಕೂಡ ಇವತ್ತು ಕಡಿಮೆ ಆಗ್ತಾ ಇದೆ. ಇದು ಕಾರಣ ಏನಂತ ಹೇಳಿದ್ರೆ ನೋಡಿ, ಈ ಏಪ್ರಿಲ್ ತಿಂಗಳಲ್ಲಿ ಕಾಡ್ಗಿಚ್ಚು ಬೀಳ್ತದೆ ಹೆಚ್ಚಾಗಿ. ಮೊದಲಿಂದ ಒಂದು ಸಲ ಬೀಳ್ತಿತ್ತು, ಅದು ಯಾರೋ ಹಾಕೋದು, ಬೀಳುದಲ್ಲ ಹಾಕೋದು. ಆದ್ರೆ ನೇಚರ್ ಅದನ್ನು ಯಾವ ರೀತಿ ಸರಿ ಮಾಡಿಕೊಳ್ತದೆ ಅಂತ ಹೇಳಿದ್ರೆ, ನಮ್ಗೆ ಇಲ್ಲಿ ಜೂನ್ ನಲ್ಲಿ ಮಳೆ ಬಂದ್ರು, ಪಶ್ಚಿಮ ಘಟ್ಟದಲ್ಲಿ ಮೇ ತಿಂಗಳಲ್ಲಿ ಮಳೆ ಬರ್ತದೆ. ಆ ಸುಟ್ಟು ಬೂದಿ ಆದ ನಂತರ ಆ ಹುಲ್ಲು ಒಣಗಿ ಬೂದಿ ಆಗ್ತದಲ್ಲ, ಆ ಬೂದಿಗೆ ಮಳೆ ನೀರು ಬಿದ್ದ ಕೂಡಲೇ ಅದೊಂಥರ ಫಲವತ್ತತೆಯಾಗಿ ಇಮಿಡಿಯೇಟ್ ಹುಲ್ಲುಗಾವಲು ಬೆಳೀತದೆ. ಆ ವ್ಯವಸ್ಥೆಯನ್ನು ನೇಚರ್ ಮಾಡಿಕೊಳ್ತದೆ. ಆದ್ರೆ ಈಗ ಇತ್ತೀಚೆಗೆ ಒಂದೇ ಬೆಟ್ಟ ಪ್ರದೇಶದಲ್ಲಿ, ಒಂದೇ ಹುಲ್ಲುಗಾವಲಿನ ಪ್ರದೇಶದಲ್ಲಿ 3-4 ಸಲ ಕಾಡ್ಗಿಚ್ಚು ಬಿದ್ದರೆ ಇದು ಬಹಳ ದೊಡ್ಡ ಅಪಾಯ. ಯಾಕೆ ಹೇಳಿದ್ರೆ ನಿಮ್ಗೆ ಕಾಡ್ಗಿಚ್ಚು ಬಿದ್ದು ಈ ಹುಲ್ಲಿನ ಬೇರು ಸಮೇತ ಹೊತ್ತಿ ಹೋಗ್ತದೆ. ಈ ಬೇರು ಸಮೇತ ಹೊತ್ತಿ ಹೋದಾಗ ಮಳೆ ನೀರು ನೇರವಾಗಿ ಬೆಟ್ಟಕ್ಕೆ ಬಿದ್ದು ಆ ಬೆಟ್ಟದ ಮೇಲಿನ ಮಣ್ಣು ಸವಕಳಿ, ಅಂದ್ರೆ ಮಣ್ಣಿನ ಸವಕಳಿಯಾಗಿ ಮಣ್ಣು ಕುಸಿದು ಭೂಕುಸಿತ ಆಗಿ ಆ ಮಣ್ಣು ಕೆಳಗಡೆ ಇರುವ ಶೋಲಾ ಫಾರೆಸ್ಟ್ ನರಗಳ ಈ ನದಿಯ ಸಣ್ಣ ಸಣ್ಣ ಮೂಲ ಹೊರತೆಗಳಿಗೆ ಮುಚ್ಚಿ ಹೋಗೋ ಸಾಧ್ಯತೆ ಇದೆ. ಇದು ತುಂಬಾ ಅಪಾಯ ಇದೆ. ಯಾಕೆಂದ್ರೆ ಪರ್ಮನೆಂಟ್ ಆಗಿ ಮುಚ್ಚಿ ಹೋದ್ರೆ ಇಲ್ಲಿ ನಿಮಗೆ ನದಿಯ ನೀರಿನ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ. ಮತ್ತೆ ನೀರನ್ನು ಅಬ್ಸಾರ್ವ್ ಮಾಡುವಂತಹ ಹುಲ್ಲುಗಾವಲು ವರ್ಷ ಕಡಿಮೆ ಆದ ಕೂಡಲೇ ಆ ಹುಲ್ಲುಗಾವಲಿಗೆ ಡಿಪೆಂಡ್ ಆಗಿರುವಂತಹ ಕೆಳಗಿನ ಮಳೆ ಕಾಡಿನ ಮೇಲೆ ಮಳೆ ನೀರಿನ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ. ಆಗ ನದಿ ಮೂಲಕ್ಕೆ ದೊಡ್ಡ ಒಂದು ಹೊಡೆತ ಬೀಳ್ತದೆ. ಸಹಜವಾಗಿ ಇಂಥ ಎಲ್ಲ ನದಿ ಮೂಲಗಳು ಪಶ್ಚಿಮ ಘಟ್ಟದಲ್ಲಿ ಇರುವ ಕಾರಣ ಅದೆಲ್ಲ ನೇತ್ರಾವತಿಯ ನರನಾಡಿಗಳು ಅಂತ ಹೇಳ್ಬೋದು. ಅಲ್ಲಿ ನೀರಿದ್ರೆ ಕಾರಣ ಇಲ್ಲಿ ನೇತ್ರಾವತಿ ಜೀವಂತವಾಗಿರೋದು. ಇವತ್ತೆಲ್ಲಾ ಘಾಟಿ ಪ್ರದೇಶಗಳಲ್ಲಿ ಈ ತರ ನಿರಂತರವಾಗಿ ಹುಲ್ಲುಗಾವಲು ಅಥವಾ ಕಾಡ್ಗಿಚ್ಚುಗಳು, ನೀರು ಇಂಗುವಂತ ಪ್ರದೇಶಗಳು ನಾಶವಾಗಿ ನೇತ್ರಾವತಿ ಬಡಕಲಾಗ್ತಾ ಇದೆ ವರ್ಷ. ಇದು ಕೂಡ ನಮ್ಮ ಕುಡಿಯುವ ನೀರಿನ ಸಮಸ್ಯೆಗೆ ಅಥವಾ ನೇತ್ರಾವತಿ ಕೂಡ ಸಮಸ್ಯೆ ಆಗುವಂಥದ್ದು.
ಓಕೆ, ಮುಖ್ಯವಾಗಿ ನೀವು ಗಮನಿಸ್ತಾ ಇರ್ತೀರ ಈಗಾಗಲೇ ಈ ಕಾಡ್ಗಿಚ್ಚಿನ ಪ್ರಭಾವವನ್ನು ನೋಡಿದ್ರೆ ಕಳೆದೆರಡು ವರ್ಷಗಳಿಗೆ ಹೋಲಿಸಿಕೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಕಂಡು ಬರ್ತಾ ಇದೆಯಾ? ಖಂಡಿತ. ಈಗ ನಾವು ಮೊನ್ನೆ ಕೂಡ ನಾನು ಗಮನಿಸಿದೆ, ಒಂದು ಇಲ್ಲಿ ಬಾಳೆಗುಡ್ಡದಲ್ಲಿ ನಾವು ಪ್ರತಿ ವರ್ಷ ಹೋದಾಗ ಆ ಕಾಡಿನ ಒಳಗೆ ನಮಗೆ ಕುಡಿಯುವ ನೀರು ಅಲ್ಲಿಂದ್ರೆ ಆ ನೀರನ್ನು ಶೇಖರಣೆ ಮಾಡಿಕೊಳ್ತೇವೆ. ಪ್ರತಿಯೊಬ್ಬರು ಕೂಡ ನಾವು ದಣಿವು ಅಂದರೆ ಸುಸ್ತಾದಾಗ ಅಲ್ಲಿ ಕೂತ್ಕೊಳ್ಳಿಕ್ಕೆ ಮತ್ತೆ ನೀರು ನಾವು ಪ್ರತಿ ವರ್ಷ ಅಲ್ಲಿ ಅಂದರೆ ವರ್ಷ ಪೂರ್ತಿಯಲ್ಲಿ ನೀರು ಹರಿಯುತ್ತಿತ್ತು. ಈಗ 3 ವರ್ಷಗಳಲ್ಲಿ ನಾನು ನೋಡ್ತೇನೆ ಆ ಕಾಡಿನೊಳಗೆ ನೀರಿನ ಹರಿವೇ ಇಲ್ಲ, ನಿಂತು ಹೋಗಿಬಿಟ್ಟಿದೆ. ಅಂದರೆ ಸಾಧಾರಣ ನಿಮಗೆ ಜನವರಿ ಡಿಸೆಂಬರಲ್ಲಿ ನೀರು ಸಾಕ್ತದೆ. ಯಾಕೆ ಹೇಳಿದ್ರೆ ನೋಡಿ, ಅದು ಒಂದು ಅಂತ ಎಷ್ಟೋ ಸಾವಿರಾರು ಕಣಿವೆಗಳು ಹೀಗೆ ನೀರು ಕಡಿಮೆ ಆಗಿರೋ ಕಾರಣ ವರ್ಷ ಇದು ಕಡಿಮೆ ಆಗ್ತಾ ಉಂಟು. ಇದೆಲ್ಲದಕ್ಕೂ ಕಾರಣ ಕೇವಲ ಕಾಡ್ಗಿಚ್ಚು ಮಾತ್ರ ಹೇಳ್ತಾ ಇಲ್ಲ, ಕಾಡ್ಗಿಚ್ಚಿನ ಒಂದಿಗೆ ಬೇರೆ ಬೇರೆ ಈ ಪರಿಸರ ವಿನಾಶಕ ಯೋಜನೆಗಳನ್ನು ಮಾಡುವಂಥದ್ದು, ಕೆಲವು ನದಿಗಳನ್ನು ತಡೆದು ಇವರು ಜಲವಿದ್ಯುತ್ ಯೋಜನೆ ಮಾಡಬಹುದು. ಇವ್ರು ಹೇಳ್ಬೋದು ಜಲವಿದ್ಯುತ್ ಯೋಜನೆ ನಾವು ನೀರನ್ನು ಉತ್ಪಾದನೆ ಕರೆಂಟ್ ಅನ್ನು ಉತ್ಪಾದನೆ ಮಾಡಿ ನೀರನ್ನು ವಾಪಸ್ ಬಿಡ್ತೇವೆ ಅಂತ. ಆದ್ರೆ ಆ ಜಲವಿದ್ಯುತ್ ಯೋಜನೆಗೆ ಆ ಉಪನದಿಯನ್ನು ತಡೀತೇವೆ, ಅಲ್ಲಿ ಅಣೆಕಟ್ಟು ಕಟ್ತೇವೆ, ಮುಳುಗಡೆ ಆಗ್ತದೆ, ಮಳೆಕಾಡು ಮುಳುಗಡೆ ಆಗ್ತದೆ, ಹುಲ್ಲುಗಾವಲು, ಈ ಸಮಸ್ಯೆಗಳು. ಮತ್ತೆ ಮೊನ್ನೆ ನಾನು ಕಂಡಾಗ ಜಲವಿದ್ಯುತ್ ಯೋಜನೆಯಲ್ಲಿ ಮಾಡ್ತಾ ಇದ್ದಾರೆ ಅಣಿಯೂರು ಕಣಿವೆಯಲ್ಲಿ, ಅಲ್ಲಿ ಬೆಂಕಿ ಬರ್ತಾ ಉಂಟು ನೋಡಿ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರೋ ಕೂಲಿಗಳಿದ್ದಾರೆ, ಅವ್ರೇನೋ ಮಾಡ್ತಾ ಇದ್ದಾರೆ, ಬೆಂಕಿ ಬರ್ತಾ ಉಂಟು. ಹಾಗಿರುವಾಗ ಎಲ್ಲ ಕೂಡ ಒಂದು ಪರಿಸರ ವಿನಾಶಕ ಯೋಜನೆಗಳು ಯಾವುದೆಲ್ಲ ಆಗ್ತದೆ ಅದೆಲ್ಲ ಕೂಡ ಕಾಡ್ಗಿಚ್ಚು ಮಾತ್ರ ಅಲ್ಲ, ಎಲ್ಲ ಕೂಡ ಇದಕ್ಕೆ ನೇರವಾದ ಕಾರಣ ಆಗುತ್ತೆ. ನಿಜ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನದಾಗಿ ರೆಸಾರ್ಟ್ಗಳೇ ನಿರ್ಮಾಣ ಆಗ್ತಾ ಇರುವಂತದ್ದು ಎಲ್ಲ ಕಡೆ ನಾವು ಗಮನಿಸಬಹುದು. ಇದರಿಂದ ಎಷ್ಟರ ಮಟ್ಟಿಗೆ ಇವತ್ತು ಕಾಡ್ಗಿಚ್ಚಿನ ಪ್ರಭಾವ ಎಲ್ಲೋ ಒಂದು ಕಡೆ ರೆಸಾರ್ಟ್ ನಿಂದ ಕೂಡ ಆಗ್ತಾ ಇದೆಯಾ? ಖಂಡಿತ ಆಗ್ತದೆ. ಈಗ ಇವಾಗಲೇ ನೋಡಿ, ಮೀಸಲು ಅರಣ್ಯದೊಳಗೆ ಇಡೀ ನಮ್ಮ ರಾಜ್ಯದಲ್ಲಿ, ಅದು ಮಡಿಕೇರಿ ಚಿಕ್ಕಮಗಳೂರಲ್ಲಿ ಜಾಸ್ತಿ ಇದೆ, ಮೀಸಲು ರಿಸರ್ವ್ ಫಾರೆಸ್ಟ್ ನೊಳಗೆ ಇವತ್ತು ರೆಸಾರ್ಟ್ಗಳಿವೆ, ಅಕ್ರಮ ರೆಸಾರ್ಟ್ಗಳಿವೆ, ಎಲ್ಲವೂ ಕಾನೂನು ಬಾಹಿರವಾಗಿರುವಂಥದ್ದು. ಎಲ್ಲೊಂದ್ ಕಡೆ ಇವರು ಜಂಗಲ್ ರೆಸಾರ್ಟ್ ಅಂತ ಹೇಳಿ ಅನುಮತಿ ಅಂತ ತಗೊಳ್ತಾರೆ. ಜಂಗಲ್ ರೆಸಾರ್ಟ್ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ತಮಗೆ ಬೇಕಾದಾಗ ಮಾಡಿಕೊಳ್ತಾರೆ. ಆಗ ಆ ಸಂದರ್ಭದಲ್ಲಿ ಇವರು ರೆಸಾರ್ಟ್ಗೆ ಬಂದವರು ರಾತ್ರಿ ಕ್ಯಾಂಪ್ ಫೈರ್ ಅಂತ ಮಾಡ್ಕೊಳ್ತಾರೆ. ಇವರಿಗೆ ಕ್ಯಾಂಪ್ ಫೈರ್ ಅಂತ ಮೋಜು ಮಸ್ತಿಗೋಸ್ಕರ ಕ್ಯಾಂಪ್ ಫೈರ್ ಮಾಡ್ಕೊಳ್ತಾರೆ. ಆ ಕ್ಯಾಂಪ್ ಫೈರ್ ಇಂದ ಕೂಡ ಆಗುವಂತ ಸಮಸ್ಯೆಗಳಿದೆ. ಮತ್ತೆ ರೆಸಾರ್ಟಿಗೆ ಬರುವವರು ಹಂಟಿಂಗ್ ಹೋಗೋರು ಕೂಡ ನಾನು ನೋಡಿದ್ದೇನೆ, ಅವರಿಗೆ ಗನ್ ಹಿಡ್ಕೊಂಡು ಕಾಡಿಗೆ ಹೋಗುವಂಥದ್ದು, ಅಲ್ಲಿ ಕೂಡ ಸಮಸ್ಯೆಗಳಾಗುವಂಥದ್ದು. ರೆಸಾರ್ಟ್ಗಳಂತೂ ಕಾಡಿನ ನದಿಯ ಸಣ್ಣ ಸಣ್ಣ ಮೂಲ ಸ್ಥಾನಗಳು ಕೂಡ ಹೊಡೆತ ಬೀಳುವಂತ. ಅಂದ್ರೆ ನಾನು ಕೆಲವು ಕಡೆ ನೋಡಿದೆ ರೆಸಾರ್ಟ್ನವರು ಅವ್ರು ಏನಂದ್ರೆ ಬೆಂಗಳೂರಿಗೆ ಬರುವವರಿಗೆ ನಾವು ಶುದ್ಧ ನೀರನ್ನು ಕೊಡ್ತೇವೆ ಅಂತೇಳಿ ಆ ನದಿ ಮೂಲದಲ್ಲಿರುವ ಆ ಶುದ್ಧ ನೀರನ್ನು ಬೆಟ್ಟದ ಮೇಲಿಂದ ಇವರು ಕದ್ದು ಡೈವರ್ಟ್ ಮಾಡ್ತಾ ಇದ್ದಾರೆ. ಅದು ಆಕ್ಚುಲಿ ನಮ್ಮ ನೇತ್ರಾವತಿಗೆ ಬರುವಂತ ಒಂದು ಸಣ್ಣ ಮೂಲ, ಒಂದು ಸೂಕ್ಷ್ಮ ಹೊರತೆ, ಅದು ಆ ಪ್ರದೇಶವನ್ನು ಇವರು ಕದ್ದು ಡೈವರ್ಟ್ ಮಾಡ್ತಿದ್ದಾರೆ. ಅದು ಕೂಡ ರೆಸಾರ್ಟ್ಗಳು ಕೂಡ ಈ ಕಾಡ್ಗಿಚ್ಚಿಗೆ ಮತ್ತೆ ಇನ್ನಿತರ ಅಕ್ರಮ ಚಟುವಟಿಕೆಗೆ ಮೂಲ ಕಾರಣ ಅಂತ ಹೇಳ್ಬೋದು. ರೆಸಾರ್ಟ್ಗಳಿಗೆ ಹೇಗೆ ಪರ್ಮಿಷನ್ ಕೊಡ್ತಾರೆ ಅಂತ ನಂಗೆ ಇನ್ನೂ ಅದರ ಬಗ್ಗೆ ಉತ್ತರ ಸಿಗ್ಲಿಲ್ಲ. ಯಾಕಂದ್ರೆ ಇವರು ಅದೇ ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತಾರೆ, ರಿಸರ್ವ್ ಫಾರೆಸ್ಟ್ ಒಳಗೆ ಹೋಗಬಾರ್ದು ಹೇಳ್ತಾರೆ, ರಿಸರ್ವ್ ಫಾರೆಸ್ಟ್ ಕಾನೂನು ಹೀಗೆ ಹೇಳ್ತಾರೆ, ಕಾಯ್ದೆ ಹೀಗೆ ಹೇಳ್ತಾರೆ, ಆಕ್ಟ್ ಹೀಗೆ ಹೇಳ್ತಾರೆ. ಆಗ ರೆಸಾರ್ಟ್ ಹೇಗೆ ಪರ್ಮಿಷನ್ ಕೊಟ್ಟರು? ಈಗ ನಾವು ಮೂಡಿಗೆರೆಯಲ್ಲಿ ದೀಪದ ಕಲ್ಲು ಅಂತ ಹೋಗುವಲ್ಲಿ ಕಾಡಿನ ಒಳಗೆ ಟೈಗರ್ ರೆಸಾರ್ಟ್ ಮಾಡಿದ್ದಾರೆ. ನಾನು ಹೋಗಿ ಪ್ರಶ್ನಿಸುವಾಗ ಅವ್ರು ಹೇಳ್ತಾರೆ ನಮ್ದು ಪಶ್ಚಿಮ ಘಟ್ಟ ಏನೋ ರಿಸರ್ಚ್ ಸೆಂಟರ್ ಅಂತ ಹೇಳ್ತಾರೆ, ಪಶ್ಚಿಮ ಘಟ್ಟ ಅಧ್ಯಯನ ಕೇಂದ್ರ ಅಂತೇಳಿ. ಪಶ್ಚಿಮ ಘಟ್ಟ ಅಧ್ಯಯನ ಕೇಂದ್ರ ಮಾಡಲಿಕ್ಕೆ ಯಾರು ಇವರಿಗೆ ಪರ್ಮಿಷನ್ ಕೊಟ್ಟದ್ದು? ಹಾಗಾದ್ರೆ ಅರಣ್ಯ ಇಲಾಖೆ ಇದಕ್ಕೆ ಶಾಮೀಲಾಗಿದೆಯಾ? ಇವರು ಕೂಡ ಅವರೊಟ್ಟಿಗೆ ಸಹಕರಿಸಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಉದ್ಭವಿಸ್ತದೆ. ಇದಕ್ಕೆ ನಮ್ಮ ಉತ್ತರಿಸುವ ಅರಣ್ಯ ಇಲಾಖೆ ಕೂಡ ನಮ್ಮ ಅರಣ್ಯ ಸಚಿವರು ಕೂಡ ಇಲ್ಲ. ಓಕೆ, ಇನ್ನೊಂದು ಕಡೆ ಟಿಂಬರ್ ಮಾಫಿಯಾ ಕೂಡ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಅದು ಕೂಡ ಎಲ್ಲೋ ಒಂದು ಕಡೆ ಕಾಡ್ಗಿಚ್ಚಿ ಕಾರಣ ಆಗ್ತಿದೆಯಾ? ಖಂಡಿತ. ಯಾಕಂದ್ರೆ ಈಗ ನೋಡಿ, ಕಾಡು ಉತ್ಪತ್ತಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಟಿಂಬರ್ ಮಾಫಿಯಾದವರಿಗೆ ಎಲ್ಲ ಕಡೆಯಲ್ಲಿ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಟಿಂಬರ್ ಮಾಫಿಯಾದವರು ಎಷ್ಟು ಮರಗಳನ್ನು ಕಡಿದ್ರು, ಯಾವ ಮರಗಳು ಕಡಿದ್ರು, ಎಲ್ಲಿ ಕಡಿದ್ರು, ಎಲ್ಲಿ ಹೋದ್ರು, ಅವ್ರು ಹೋಗಿ ಕಾಡಲ್ಲಿ ಏನು ಮಾಡ್ತಾರೆ ಅಂತ ಇವ್ರನ್ನ ಎಂಕ್ವೈರಿ ಮಾಡ್ತಾರೆ. ಯಾರು ಎಂಕ್ವೈರಿ ಮಾಡ್ತಾ ಇಲ್ಲ. ಇವರು ರಿಸರ್ವ್ ಫಾರೆಸ್ಟ್ ಹೇಳ್ತಾರೆ, ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಾರೆ, ಬಹಳ ವಿಂಗಡಣೆ ಮಾಡ್ತಾರೆ. ನ್ಯಾಷನಲ್ ಪಾರ್ಕಿಗೆ ಒಂದು ರೂಲ್ಸು, ರಿಸರ್ವ್ ಫಾರೆಸ್ಟ್ಗೆ ಒಂದು ರೂಲ್ಸು, ನ್ಯಾಷನಲ್ ಪಾರ್ಕ್ಗಳಿಗಂತೂ ಯಾರು ಹೋಗೋಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಕುದುರೆಮುಖದಲ್ಲಿ ಇವತ್ತು ಕಾಡ್ಗಿಚ್ಚು ಬಿತ್ತು. ನ್ಯಾಷನಲ್ ಪಾರ್ಕಿನಲ್ಲಿ ಅದರದೇ ಆದ ರೀತಿ ನಿಯಮಗಳು ಇರುವಾಗ, ಕಾಡಿನೊಳಗೆ ಯಾರಿಗೂ ಹೋಗ್ಲಿಕ್ಕಿಲ್ಲ, ಪ್ರವೇಶ ಇಲ್ಲ ಅಂತ ಹೇಳುವಾಗ ಇವತ್ತು ರಿಸರ್ವ್ ನ್ಯಾಷನಲ್ ಪಾರ್ಕ್ ನಲ್ಲಿ ಕೂಡ ಬೆಂಕಿ ಬಿದ್ದಿತ್ತು. ಹಾಗಾದ್ರೆ ಯಾರು ಕಾರಣ ಇದಕ್ಕೆ? ಅರಣ್ಯ ಇಲಾಖೆ ಉತ್ತರಿಸಬೇಕು. ದಿನೇಶ್ ಅವರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ಅನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರು, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಒಂದು ಕಡೆಯಲ್ಲಿ ಕಾಡ್ಗಿಚ್ಚಿನ ಪ್ರಭಾವ ಇವತ್ತು ಎಷ್ಟು ಮಟ್ಟಿಗೆ ಕಾಡನ್ನ ನಾಶ ಮಾಡ್ತಾ ಇದೆ ಅಂತ, ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಒಂದು ಕಡೆ ಅರಣ್ಯ ಇಲಾಖೆ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್
ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ಒಂದು ಕಡೆ ಗಮನಿಸ್ತಾ ಇದ್ವಿ. ಕಾಡ್ಗಿಚ್ಚಿನ ಪ್ರಭಾವ ಇವತ್ತು ಎಷ್ಟು ಮಟ್ಟಿಗಿದೆ, ಜೊತೆಗೆ ಇದರಿಂದ ಏನೆಲ್ಲ ಪ್ರಭಾವಗಳು ಇವತ್ತು ಆಗ್ತಾ ಇದೆ, ನಮ್ಮ ಕರಾವಳಿ ಭಾಗದ ಅರಣ್ಯವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಇವತ್ತು ಯಾಕೆ ಪ್ರಯತ್ನ ಆಗ್ತಿಲ್ಲ, ಇದಕ್ಕೆಲ್ಲ ಯಾಕೆ ಇವತ್ತು ಅರಣ್ಯ ಇಲಾಖೆ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಈಗಾಗಲೇ ದಿನೇಶ್ ಹೊಳ್ಳ ಅವರೇ ನಾವು ಮಾತಾಡ್ತಾ ಇದ್ವಿ, ಈ ಟಿಂಬರ್ ಮಾಫಿಯಾ ಕೂಡ ಇವತ್ತು ಜಾಸ್ತಿ ನಡೀತಾ ಇದೆ. ಪರ್ಮಿಷನ್ ಕೊಡ್ತಾರೆ, ಅದ ನಂತರ ಎಲ್ಲಾಗುತ್ತೆ ಏನನ್ನುವಂಥದ್ದೇ ಇವತ್ತು ಗೊತ್ತಾಗೋದಿಲ್ಲ ಅಂತ. ಇದರಿಂದ ಎಲ್ಲೋ ಒಂದು ಕಡೆ ಇವತ್ತು ಕಾಡ್ಗಿಚ್ಚಾಗ್ಲಿಕ್ಕೆ ಇದೇ ಒಂದು ಮುಖ್ಯವಾದಂತಹ ಕಾರಣ ಆಗಿ ಪರಿಣಮಿಸ್ತಾ ಇದೆಯಾ ಅಂತ. ನೋಡಿ, ಟಿಂಬರ್ ಹೇಳುವ ಶಬ್ದವೇ ಏನಾಗಿದೆ ಅಂದ್ರೆ ಇವತ್ತು, ಹಾಗಾದ್ರೆ ಈ ಟಿಂಬರ್ ಇದಕ್ಕೆ ಎಲ್ಲಿಂದ ಮರಗಳು ಬರ್ತವೆ ಅಂತ ಹೇಳಿ, ಹಾಗಾದ್ರೆ ಕಾಡಿನೊಳಗಿನ ಮರಗಳ ಅಮೂಲ್ಯ ಸಂರಕ್ಷಣೆ ಅಂತ ಹೇಳುವವರಿಗೆ ಕಾಡಿನೊಳಗೆ ಮರಗಳನ್ನು ಕಡಿಯಲಿಕ್ಕೆ ಯಾರು ಅನುಮತಿ ಕೊಡ್ತಾರೆ? ಈ ಪ್ರಶ್ನೆಗಳು. ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ನೋಡಿ, ಈಗ ಹಲವಾರು ಕಡೆಗಳಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಅಥವಾ ಈಗ ಶಿಶಿಲ ಭೈರಾಪುರ ರೋಡ್ ಆಗ್ತಾ ಇದೆ, ಇಲ್ಲೆಲ್ಲ ಲಕ್ಷಾನುಗಟ್ಲೆ ಮರದ, ಕೋಟ್ಯಾನುಗಟ್ಲೆ ಮರದಗಳು, 30,000 ಅಧಿಕೃತವಾಗಿ, ಅವರ ಅನಧಿಕೃತವಾಗಿ 60,000 ಕಡಿಬಹುದು. ಈ ಮರಗಳು ಎಲ್ಲಿ ಹೋಗ್ತದೆ? ಯಾವ ಟಿಂಬರಿಗೆ ಹೋಗ್ತದೆ? ಇನ್ನೊಂದು ಹೇಳಿದ್ರೆ, ನೀವು ಹೇಳಿದಾಗೆ ಟಿಂಬರ್ ಎಂಬ ನೆಪದಲ್ಲಿ ಎಷ್ಟೋ ಕಾಡಿನೊಳಗೆ ಹೋಗ್ತಾರೆ. ಇವರಿಗೆ ಯಾರು ಅನುಮತಿ ಕೊಟ್ಟವರು? ಟಿಂಬರಿಗೆ ಹೋಗೋರು ಕಾಡಿನಲ್ಲಿ ಹಾಗಾದ್ರೆ ಏನು ಮಾಡ್ಬೋದು? ಹಾಗಾದ್ರೆ ಸಾಮಾನ್ಯ ಒಬ್ಬ ಕಾಡಿಗೆ ಹೋದ ಕೂಡಲೇ ಒಂದು ಕಟ್ಟಿಗೆ ಒಡೆದು ತಂದ ಕೂಡಲೇ ಅರಣ್ಯ ಇಲಾಖೆಯವರು ಬರ್ತಾರೆ ಮನೆ ಬಾಗಿಲಿಗೆ. ನೀವು ಇಂಥ ಆಕ್ಟ್ ಇದು ಮಾಡಿದ್ದೀರಿ, ಇಂಥ ಕಾನೂನು ಉಲ್ಲಂಘನೆ ಮಾಡಿದ್ದೀರಿ. ಸಾಮಾನ್ಯ ಒಬ್ಬ ಆ ಕಾಡಿನ ತಪ್ಪಲಿರೊಬ್ಬ ಬಡವ. ಹಾಗಾದ್ರೆ ಟಿಂಬರ್ನವ್ರು ಇವತ್ತು ಎಕರೆಗಟ್ಟಲೆ ಕಾಡನ್ನು ಕಡಿತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಇದಲ್ವಾ? ಹಾಗಾದ್ರೆ ನಾನೀಗ ಈಗ ನಿರಂತರವಾಗಿ ಒಂದೇ ತಗೊಳಿದ್ರೆ ಚಾರ್ಮಾಡಿ ಘಾಟಿಯಲ್ಲಿ ಇವತ್ತು ನೀವು ಘಾಟಿಯ ಇನ್ನೊಂದು ಮಗ್ಗುಲಲ್ಲಿ ನೋಡಿದ್ರೆ ಮಿನಿಮಮ್ 5,000 6,000 ಎಕರೆ ಅರಣ್ಯ ಒತ್ತುವರಿ ಆಗಿದೆ. ಇದೆಲ್ಲ ಯಾರ್ದು? ಟಿಂಬರ್. ಎಲ್ಲ ಟಿಂಬರ್ನವರು ಮರಗಳನ್ನು ಕಡಿತಿದ್ದಾರೆ. ಹಾಗಾದ್ರೆ ಇವರಿಗೆ ಅನುಮತಿ ಕೊಟ್ಟವ್ರು ಯಾರು? ಹಾಗಾದ್ರೆ ನಾನು ಪ್ರಶ್ನೆ ಕೇಳೋದು, ಅರಣ್ಯ ಸಂರಕ್ಷಣೆ ಅಂತೇಳಿ ಬೊಬ್ಬೆ ಹಾಕೋದು ಒಂದು ಕಡೆ, ಅರಣ್ಯ ಸಂರಕ್ಷಣೆ ಅಂತೇಳಿ ಇನ್ನೊಂದು ಕಡೆ ಅರಣ್ಯ ಭಕ್ಷಣೆ ಮಾಡುವವರಿಗೆ ಅಗೋಚರವಾಗಿ ಇವರು ಕಾನೂನು ಉಲ್ಲಂಘನೆ ಮಾಡಿ ಪರವಾನಗಿ ಕೊಡುವಂಥದ್ದು. ಹಾಗಾದ್ರೆ ಇಲ್ಲಿ ಎಷ್ಟು ಅರಣ್ಯ ಸಂರಕ್ಷಣೆ? ಇಂಥದೆಲ್ಲ ಆದ್ರೆ ಇನ್ನು ಕೆಲವು ವರ್ಷಗಳಲ್ಲಿ ಪಶ್ಚಿಮ ಘಟ್ಟ ಎಷ್ಟು ಉಳಿದಿತ್ತು, ಪಶ್ಚಿಮ ಘಟ್ಟದಿಂದ ಉಗಮವಾಗುವಂಥ ನಮ್ಮ ನದಿಗಳು ಎಷ್ಟು ಉಳಿದಿತ್ತು, ಹಾಗಾದ್ರೆ ಫ್ಯೂಚರ್ ನಮ್ಗೆ ಎಷ್ಟೆಲ್ಲ ಸಮಸ್ಯೆಗಳಾದೀತು. ನಾವು ಇದನ್ನು ಗಂಭೀರವಾಗಿ ನೋಡ್ಬೇಕು. ಒಂದು ಕಾಡ್ಗಿಚ್ಚು ಬಳಸಿ ಇಲ್ಲಿ ಏನೋ ಕಾಡ್ಗಿಚ್ಚು ಆಗಿ ಹೋಯ್ತು ಅಂತಲ್ಲ, ಕಾಡ್ಗಿಚ್ಚಿನ ನಂತರ ಮುಂದಿನ ಮಳೆಗಾಲಕ್ಕೆ, ಇನ್ನು ಕೆಲವು ಮಳೆಗಾಲಕ್ಕೆ ಅದರಿಂದ ಆಗುವ ದುಷ್ಪರಿಣಾಮಗಳು ಏನು, ಈ ಕಾಡ್ಗಿಚ್ಚು ಯಾಕೆ ಆಗ್ತಾರೆ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಾವು ಅರಣ್ಯ ಸಂರಕ್ಷಣೆ, ನಾವು ಅರಣ್ಯವನ್ನು ಹಂತ ಹಂತವಾಗಿ ಕೊಲ್ತಾ ಇದ್ದೇವೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಇಲಾಖೆ ಯಾಕೆ, ಅಧಿಕಾರಿಗಳು ಯಾಕೆ? ಹೌದು, ಈಗಾಗಲೇ ಹೇಳಿದ್ರೆ ನೀವು ಈ ಕಾಡ್ಗಿಚ್ಚಿನಾಗಿ ಮುಂದೆ ಏನೆಲ್ಲ ಪ್ರಭಾವಗಳು ಆಗಬಹುದು ಅಂತ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ಅರಣ್ಯ ಇವತ್ತು ಎಷ್ಟು ಮಟ್ಟಿಗೆ ನಾಶ ಆಗ್ತಾ ಇದೆ, ಮುಂದೆ ಇದೇ ರೀತಿ ಆದ್ರೆ ಏನೆಲ್ಲ ಪ್ರಭಾವಗಳಾಗಬಹುದು ಅಂತ. ಅಲ್ಲ, ಮುಂದೆ ನಿರಂತರವಾಗಿ ನೋಡಿ, ಇತ್ತು ನಿರಂತರ ಕಾಡ್ಗಿಚ್ಚಿಗೆ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇಲ್ಲ, ಇದನ್ನು ಅನ್ಕಂಟ್ರೋಲಬಲ್ ಅಂತ ಹೇಳಿ ಆದ್ರೆ, ಇವತ್ತು ಎಲ್ಲಾ ನದಿಗಳು ಬರೋದು ಪಶ್ಚಿಮ ಘಟ್ಟದಲ್ಲಿ. ಒಂದು ಪೂರ್ವ ಬೇಕು, ಒಂದು ಪಶ್ಚಿಮ, ಒಂದು ಬಂಗಾಳ ಕೊಲ್ಲಿಗೆ ಹೋಗ್ತದೆ, ಅರೇಬಿಯನ್ ಸಮುದ್ರಕ್ಕೆ ಬರ್ತದೆ. ಎಲ್ಲಾ ನದಿಗಳು ಕಾಡಿಂದ ಬಂದು ನಮ್ಮ ನಾಡಿಗೆ ಬಂದು ನಾಡಿನ ನಮ್ಮ ಕೃಷಿ, ಕುಡಿಯುವ ನೀರಿಗೆಲ್ಲ ವ್ಯವಸ್ಥೆಗಳಿರುವ ಕಾರಣ, ಹಾಗಾದ್ರೆ ಇವತ್ತು ನಿರಂತರವಾಗಿ ಅಲ್ಲಿ ಕಾಡ್ಗಿಚ್ಚು ಅಥವಾ ಇನ್ನಿತರ ಚಟುವಟಿಕೆಗಳು ನಡೀತಾ ಇದ್ರೆ ಮುಂದೆ ಈ ನದಿಗಳ ಹರಿವು ಎಷ್ಟು ಉಳಿದಿತ್ತು, ನಾಡಿಗೆ ಎಷ್ಟು ಸಮಸ್ಯೆ ಆದಿತ್ತು, ಇದನ್ನು ನಾವು ಚಿಂತಿಸಬೇಕು. ಯಾಕಂದ್ರೆ ಎಷ್ಟೋ ತಜ್ಞರು, ಜಲ ತಜ್ಞರು ಅಥವಾ ಪರಿಸರ ತಜ್ಞರು ವರದಿಗಳನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ನಮ್ಮ ಪಶ್ಚಿಮ ಘಟ್ಟ ವಿನಾಶದಲ್ಲಿದೆ, ಪ್ರಪಂಚದ 18 ಜೀವವೈದ್ಯ ಕೇಂದ್ರಗಳಿರುವಂತಹ ಪಶ್ಚಿಮ ಘಟ್ಟ ಇವತ್ತು ವಿನಾಶದಂಚಿದೆ. ಇವತ್ತು ವಿದೇಶಗಳಿಂದ ಬಂದು ಇದರ ಅಧ್ಯಯನ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಮೆಡಿಸಿನ್ ಪ್ಲಾಂಟ್ಸ್ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬರ್ತಾರೆ. ಮೊನ್ನೆ ಒಬ್ರು ಜರ್ಮನಿ ಒಂದು ಟೀಮ್ ಬಂದಿತ್ತು, ಇಂಡಿಯನ್ ಗೌರು ಅಂದ್ರೆ ಕಾಡುಕೋಣಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಂದ್ರು. ಕಾಡುಕೋಣಗಳಿಗೆ ಸಿಗ್ತಾ ಇಲ್ಲ. ಹಾಗಿರುವಾಗ ನೋಡಿ, ಒಂದು ಕಾಡುಕೋಣ ಇರ್ಬೋದು, ಕಡವೆ ಇರಲಿ, ಪ್ರತಿಯೊಂದು ಪ್ರಾಣಿಗಳು ಕೂಡ, ಈ ನೀವು ಮಂಗಟ್ಟೆ ಹಕ್ಕಿ ಕೇಳಿರ್ಬೋದು, ಹಾರ್ನ್ಬಿಲ್ ಅಳಿವಿನಂಚಿನಲ್ಲಿರೋ ಪಕ್ಷಿ, ಮತ್ತೆ ನಮ್ಮ ಲಯನ್ ಟೇಲ್ಡ್ ಮೊಕಕ್ಕ, ಸಿಂಹಬಾಲದ ಸಿಂಗಳಿಕ, ಇದೆಲ್ಲ ಹಾರ್ನ್ಬಿಲ್ ಬಗ್ಗೆ ನೀವು ಕೇಳಿರ್ಬೋದು. ಅದು 5 ರಿಂದ 6 ಬೀಜಗಳನ್ನು ಕೊಕ್ಕಿನಲ್ಲಿ ಕೊಂಡೋಗ್ತದೆ, 1 ಅಥವಾ 2 ತಿಂತದೆ, ಉಳಿದನಲ್ಲಿ ಕಾಡಿನ ಸಂರಕ್ಷಣೆಗೆ. ನೋಡಿ, ಮತ್ತೆ ನಮ್ಮ ಕಾಡುಕೋಣ ಇರ್ಬೋದು, ಯಾವುದೇ ಪ್ರಾಣಿಗಳು, ಅವುಗಳು ಆನೆ ಸಮೇತ ಲದ್ದಿ ಹಾಕಿದ್ರೆ ಸಮೇತ ಅಲ್ಲ ಕಾಡಿನ ಗ್ರೋತ್, ಆ ಬೀಜಗಳು ಮತ್ತೆ ಬೆಳೆಯುವಂತ. ಇವತ್ತು ಕಾಡು ಪ್ರಾಣಿಗಳಿಂದ ನಿರಂತರವಾಗಿ ಕೊಲ್ತಾ ಇದ್ದಾರೆ. ಕಾಡ್ಗಿಚ್ಚಿನಾಗಿ ಕಾಡು ಪ್ರಾಣಿಗಳು ಊರಿಗೆ ಬರುವಂತಹ ಸ್ಥಿತಿ, ಅಥವಾ ಈಗ ಆನೆ ಕಾರಿಡಾರ್ ಅಂತ ಹೇಳ್ತಾರೆ, ಎಲಿಫೆಂಟ್ ಆನೆಗಳ ಆವಾಸ ಸ್ಥಳದಲ್ಲಿ ಇವತ್ತೆಲ್ಲ ನಾವು ಅಕ್ರಮ ಯೋಜನೆಗಳನ್ನು ಮಾಡಿಕೊಂಡ್ರೆ ಆನೆಗಳು ಊರಿಗೆ ಬಂತು, ಕೃಷಿ ಭೂಮಿಗೆ ಬಂತು, ಆನೆ ದಾಳಿ ಆಯ್ತು. ಇದಕ್ಕೆಲ್ಲ ಕಾರಣ ಇವತ್ತು ಪಶ್ಚಿಮ ಘಟ್ಟದ ಸಂರಕ್ಷಣೆ ಇಲ್ಲ. ಪಶ್ಚಿಮ ಘಟ್ಟದ ಸಂರಕ್ಷಣೆ ಇಲ್ಲದೆ ನಾವು ಪಶ್ಚಿಮ ಘಟ್ಟದ ಬಗ್ಗೆ ಬೇರೆ ಬೇರೆ ಯೋಜನೆಗಳು ತರುವುದು ಹೇಳಿದ್ರೆ, ಹಾಗಾದ್ರೆ ಇದು ಮುಂದಿನ ಇದನ್ನ ಸಂರಕ್ಷಣೆ ಮಾಡುವವರು ಯಾರು ಅಂತ ಹೇಳಿ ಬಹಳ ದೊಡ್ಡ ಪ್ರಶ್ನೆ ನಮ್ಮಲ್ಲಿ ಎದುರಾಗ್ತದೆ. ಈಗಾಗಲೇ ಮುಖ್ಯವಾಗಿ ಅರಣ್ಯ ಇಲಾಖೆ ಒಂದು ಕಡೆ ಈ ಒಂದು ಚಾರಣಿಕರಿಗೆ ಅಥವಾ ನಿಷೇಧವನ್ನ ಹೇರಬೇಕು ಅನ್ನುವಂಥದ್ದು ಒಂದು ಕಡೆಯಲ್ಲಿ ಮಾಡ್ತು. ಬಟ್ ಅದು ಕೂಡ ಅಷ್ಟರ ಮಟ್ಟಿಗೆ ಯೂಸ್ ಆಗ್ತಿಲ್ಲ. ಅಂದ್ರೆ ಒಂದು ಕಡೆ ಯೂಸ್ ಆದ್ರೂ ಕೂಡ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನ ಕೂಡ ಇವತ್ತು ಅರಣ್ಯ ಇಲಾಖೆ ಮಾಡ್ಬೇಕಾಗ್ತದೆ ಅಂತ. ಹಾಗಾದ್ರೆ ಇನ್ನೇನೆಲ್ಲ ಪ್ರಯತ್ನಗಳನ್ನ ಮಾಡ್ಬೇಕಾಗುತ್ತೆ ಒಂದು ಅರಣ್ಯವನ್ನ ಉಳಿಸಬೇಕು, ಜೊತೆಗೆ ಕಾಡ್ಗಿಚ್ಚಿನ ಪ್ರಮಾಣ ಇವತ್ತು ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ? ಅಲ್ಲ, ಮೊದಲನೇದಾಗಿ ನಾನು ಅರಣ್ಯ ಇಲಾಖೆ ಹೇಳೋದು, ಅರಣ್ಯದ ಒಳಗೆ ಹೋಗುವವರನ್ನು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ.
ಯಾಕಂದ್ರೆ ಇವತ್ತು ಚಾರಣಿಗರು ಹೋಗೋದು ಕಾಣ್ತದಂತೆ, ಹಾಗಾದ್ರೆ ಇವರು ಕಾಡಿನೊಳಗೆ ಹೋಗೋರು ಯಾಕೆ ಕಾಣ್ತಾ ಇಲ್ಲ? ಇವರು ಸರ್ಕಾರ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲೇ ಕಾಡಿನೊಳಗೆ ಹೋಗುವವರು ಮೊದಲು ಅರಣ್ಯದ ಒಳಗೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಅಥವಾ ಪರಿಸರ ವಿನಾಶಕ ಯೋಜನೆಗಳನ್ನು ಮಾಡುವವರನ್ನು ಮೊದಲು ತಡೆಗಟ್ಟಿ, ಆಗ ಎಲ್ಲ ಈ ಕಾಡ್ಗಿಚ್ಚು ಕಾಣುವುದಿಲ್ಲ, ಯಾವ ಸಂಭವ ಕೂಡ ದುರ್ಘಟನೆ ಕೂಡ ನಡೆಯುವಂಥದ್ದಿಲ್ಲ. ಎಲ್ಲ ಇವತ್ತು ಕಾಡ್ಗಿಚ್ಚು ಕಾರಣವೇ ಅರಣ್ಯ ಇಲಾಖೆಯವರು ಅಗೋಚರವಾಗಿ ಪರವಾನಗಿ ಕೊಟ್ಟ ಕಾರಣ ಅಲ್ಲಿ ಇವತ್ತು ಇಲ್ಲಿ ಇವರ ಇಲ್ಲಿಗಲ್ ಆಕ್ಟಿವಿಟಿ ಜಾಸ್ತಿ ಆಗ್ತಾ ಉಂಟು. ಯಾಕಂದ್ರೆ ಒಂದು ಕಡೆಯಲ್ಲಿ ಗೊತ್ತಿದೆ ಅವರಿಗೆ, ಯಾಕಂದ್ರೆ ನಾನು ಎಷ್ಟೋ ಕಡೆಯಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಇಂತಿಂಥ ಕಡೆಯಲ್ಲಿ ಹೀಗೆ ಆಗಿದೆ ಹೇಳುವಾಗ ಅವರು ಬರ್ಲಿಕ್ಕೆ ಹಿಂಜರಿತಾರೆ. ಯಾಕೆಂದ್ರೆ ಹಿಂಜರಿದ ಯಾಕಂತ ಹೇಳಿದ್ರೆ ಅವ್ರು ಬಂದ ಕೂಡಲೇ ಇವರು ಅವರ ಬಗ್ಗೆ ಹೇಳ್ತಾರೆ. ಅಂದ್ರೆ ಅವರ ಒಂದು ಅಕ್ರಮ ಚಟುವಟಿಕೆಯಲ್ಲಿ ಗೊತ್ತಾಗ್ತದೆ ಹೇಗೆ ಅಂತೇಳಿ. ಕೆಲವು ನಾವು ಇದು ಕೇಳ್ತೇವೆ, ಸುಟ್ಕೆ ಸಂಬಂಧ ಅಂತ ಹೇಳ್ತೇವೆ, ಅದೇ ಎಲ್ಲರೂ ಗೊತ್ತಾಗ್ತದೆ ಅಂತೇಳಿ ಅವ್ರು ಬರುವುದನ್ನೇ ನಿಲ್ಲಿಸ್ತಾರೆ, ಬರುವುದಿಲ್ಲ ಅಂತ ಕಡೆಯಲ್ಲಿ. ಹಾಗಾಗಿ ಇದು ಒಳಗಿಂದೊಳಗೆ ಏನೋ ಒಂದು ಶಾಮೀಲ್ ಆಗ್ತಾ ಇದ್ದಾರೆ. ಇದನ್ನು ನಮ್ಮ ಸರ್ಕಾರ ಆಗಲಿ, ಇದಕ್ಕೆ ಯಾರು ಸಂಬಂಧಪಟ್ಟ ಇಲಾಖೆ ಅರಣ್ಯ ಸಚಿವರು ಇದ್ರ ಬಗ್ಗೆ ಬಿಗಿಯಾದ ಕ್ರಮ ಕೈಗೊಂಡಲ್ಲಿ ಈ ಪಶ್ಚಿಮ ಘಟ್ಟ ಈ ಕಾಡು ಉಳಿದಿತ್ತು. ಇಲ್ಲದ್ರೆ ನಮ್ಮ ಬರೀ ಭಾಷಣ, ಘೋಷಣೆ, ಯೋಜನೆ, ಜಾಹೀರಾತುಗಳಲ್ಲಿ ಮಾತ್ರ ಅರಣ್ಯ ಸಂರಕ್ಷಣೆ ಅಂತೇಳಿ ಉಳಿದಿತ್ತು. ಮತ್ತು ಇನ್ನೊಂದು ಕಾಡು ಅಂತಲ್ಲ, ನಮ್ಮ ಊರಲ್ಲಿ ಕೂಡ ನಾವು ಹಸಿರನ್ನು ಎಷ್ಟು ಉಳಿಸಿದ್ದೇವೆ. ಇರುವ ಅಲ್ಪ ಸ್ವಲ್ಪ ಹಸಿರು ಹೊದಿಕೆಯನ್ನು ಇಲಾಖೆ ಇವತ್ತು ಅದಕ್ಕೆ ಪರವಾನಗಿ, ಈಗ ಮಂಗಳೂರು ನಗರದಲ್ಲಿ ನೋಡ್ಬೇಕಾದ್ರೆ ಮಂಗಳೂರು ನಗರದಲ್ಲಿ ಇದ್ದ ಅಲ್ಪ ಸ್ವಲ್ಪ ಕಾಡನ್ನು ನಮ್ಮ ಇಲಾಖೆಯೇ ಅದಕ್ಕೆ ಪರವಾನಗಿ ಕೊಟ್ಟು ಕಡಿಸ್ತಾ ಇದ್ದಾರೆ. ಇನ್ನು ಯಾವುದೋ ಜಾಹೀರಾತು ಫಲಕ, ಇನ್ಯಾವುದೋ DC ಕಚೇರಿ, ಇನ್ಯಾವುದೋ SP ಕಚೇರಿ ಅಂತೇಳಿ ಇದ್ದ ಅಲ್ಪ ಸ್ವಲ್ಪ ಕಾಡನ್ನು ನಾವು ಉಳಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿ ಕೂಡ, ಯಾಕಂದ್ರೆ ಅಲ್ಲಿ ಬಂದ ನೀರು ಇಲ್ಲಿ ಕೂಡ ಅಂತರ್ಜಲವಾಗಿ ಉಳಿಲಿಕ್ಕೆ ಇಲ್ಲಿ ಕೂಡ ನಮ್ಮ ಮರಗಿಡಗಳು ಉಳಿಸುವಂತ ಕೆಲಸ. ನಾವು ಇಲ್ಲಿ ವಿಶ್ವ ಪರಿಸರ ದಿನದಂದು ವನ ಮಹೋತ್ಸವ ಮಾಡ್ತೇವೆ, ಗಿಡ ನೆಡ್ತೇವೆ, ಎಲ್ಲ ಮುಗಿಸ್ತೇವೆ. ಮತ್ತೆ ಎಲ್ಲಿ ಹೋಯ್ತು ಆ ಗಿಡ? ಇದನ್ನು ಅರಣ್ಯ ಇಲಾಖೆ ಕೂಡ ಗಮನಿಸ್ತಾರೆ. ಅರಣ್ಯ ಇಲಾಖೆ ಪರವಾನಗಿ ಕೊಡ್ತಾರೆ. ಇದ್ದ ಸ್ವಲ್ಪ ಅರಣ್ಯ ಇದ್ರೆ ಅರಣ್ಯ ಇಲಾಖೆ ಉಳಿಸಬೇಕಿತ್ತು. ಆ ಪ್ರಯತ್ನ ಕೂಡ ಮಾಡಿಲ್ಲ ಅಂತ ಹೇಳಿ ಆದ್ರೆ ನಾವು ಮಾತೆತ್ತಿಕೊಳ್ಳೆ ಜಾಗತಿಕ ತಾಪಮಾನ ಅಂತ ಹೇಳ್ತೇವೆ. ಹಾಗಾದ್ರೆ ಜಾಗತಿಕ ತಾಪಮಾನಕ್ಕೆ ಕಾರಣ ಯಾರು? ನಾವೇ ಕಾರಣ ಆಗಿ ನಾವು ಒಳ್ಳೆದಾದ್ರೆ ನಮ್ಮಿಂದ, ಕೆಟ್ಟದಾದ ಕೂಡ ನಿಸರ್ಗದಂತೆ ನಾವು ದೋಷಾರೋಪಣೆ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲಿ, ನಮ್ಮ ವ್ಯಾಪ್ತಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಎಷ್ಟು ನಾವು ಸಂರಕ್ಷಣೆಗೆ ಪಾತ್ರದಾರತ್ತೋ ಅಷ್ಟು ನಾವು ಕೆಲಸ ಮಾಡಬೇಕು ಹೊರತು, ಇಲ್ಲದ್ರೆ ಇದು ಮುಂದಿನ ದಿನಗಳಲ್ಲಿ ನಾವು ಜಾಗತಿಕ ತಾಪಮಾನ ಅಂತ ಹೀಗೆ ಸುಟ್ಟು ನಾವು ಕೂಡ ಬೂದಿ ಹೋಗುವಂತ ಪರಿಸ್ಥಿತಿ ಬರುತ್ತೆ ಅಂತ. ನಿಜ, ಈಗಾಗಲೇ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ರು, ಜೊತೆಗೆ ಪ್ರತಿ ವರ್ಷ ಕೂಡ ನಾವು ಗಮನಿಸ್ತೀವಿ ನೀರಿನ ಪ್ರಮಾಣ ಕೂಡ ಬೇಸಿಗೆ ಸಂದರ್ಭದಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಒಂದು ಕಡೆ ಪರಿಸರ ಕೂಡ ಇವತ್ತು ನಾಶ ಆಗ್ತಿದೆ, ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಅದರ ನಡುವೆನೆ ಜನರು ಎಲ್ಲೋ ಒಂದು ಕಡೆ ಮಾತಾಡ್ತಿಲ್ವಾ ಅಂತ. ಜನರಿಗೆ ಅಂತ ಹೇಳಿದ್ರೆ ನೋಡಿ, ಹೆಚ್ಚಾಗಿ ಈ ಪಶ್ಚಿಮ ಘಟ್ಟ, ಈ ಕಾಡು, ಈ ಕಾಡ್ಗಿಚ್ಚು ಬಂದ ಕೂಡಲೇ ಜನರಿಗೆ ಏನು ಬರೋದ್ರೆ ಇದು ಅರಣ್ಯ ಇಲಾಖೆ ಮಾಡಬೇಕಿತ್ತು, ಎಲ್ಲವೂ ಅರಣ್ಯ ಇಲಾಖೆ ಮಾಡಬೇಕಿತ್ತು. ನೋಡಿ, ಈ ಪಶ್ಚಿಮ ಘಟ್ಟದ ಫಲಾನುಭವಿಗಳು ನಾವು, ಅಲ್ಲಿಯ ನದಿಯ ನೀರಿನ ಫಲಾನುಭವಿಗಳು ನಾವು. ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಈ ಪಶ್ಚಿಮ ಘಟ್ಟವನ್ನು ಎಲ್ಲ ರೀತಿಯಲ್ಲಿ ಅವಲಂಬನೆ ಆಗಿರುವಾಗ ಅಲ್ಲಿ ಏನೋ ದುರ್ಘಟನೆ ಆದಾಗ ಅದು ಇಲಾಖೆ ಮಾಡಬೇಕಿತ್ತಿಲ್ಲ. ಪ್ರತಿಯೊಬ್ಬರು, ಈಗ ನಮ್ಮ ಸಹ್ಯಾದ್ರಿ ಸಂಚಯ ಸ್ಲೋಗನ್ ಇದೆ, ಪಶ್ಚಿಮ ಘಟ್ಟ ನಮ್ಮ ನಿಮ್ಮಲ್ಲರದ್ದು, ಇದನ್ನು ಉಳಿಸುವ ಜವಾಬ್ದಾರಿ ನಮ್ಮ ನಿಮ್ಮಲ್ಲರದ್ದು. ನಾವು ವಿದ್ಯಾರ್ಥಿಗಳು ಹೇಳಿ ಬೋಧನೆ ಮಾಡೋದೇ ಇಷ್ಟೇ, ಇದು ನಮ್ದು ಮತ್ತು ನಿಮ್ದು. ಉಳಿಸು ಕೂಡ ನಾವು ಯಾವುದೋ ಇಲಾಖೆ ಹೇಳ್ಬೇಕಿತ್ತು, ಯಾವುದೋ ಸರ್ಕಾರ ಮಾಡ್ಬೇಕಿತ್ತು, ಅಧಿಕಾರಿ ಮಾಡ್ಬೇಕಿತ್ತು, ದೋಷಾರೋಪಣೆ ಮಾಡೋದಲ್ಲ, ನಮ್ಮಿಂದಾಗೋ ಪ್ರಯತ್ನ ಮಾಡಬೇಕು. ನಾವೀಗ ಪಶ್ಚಿಮ ಘಟ್ಟ ಸಹ್ಯಾದ್ರಿ ಸಂಚಯದಿಂದ ಪಶ್ಚಿಮ ಘಟ್ಟ ಸುರಕ್ಷತಾ ಅಭಿಯಾನ ಮಾಡೋ ಉದ್ದೇಶ ಅಂತ ಹೇಳಿದ್ರೆ, ಕಾಡ್ಗಿಚ್ಚಿಗೆ ಸಮೇತ ನಾವು ಕೆಲ ಕಡೆ ಟ್ರೈನಿಂಗ್ ಕೊಡ್ತೇವೆ. ಕಾಡ್ಗಿಚ್ಚು ಯಾಕೆ ಬೀಳ್ತದೆ ಅಂತೇಳಿ. ಕಾಡ್ಗಿಚ್ಚು ಬಿದ್ದ ಕೂಡಲೇ ನನಗೆಲ್ಲ ಇವರಿಗೆ ಸ್ಥಳೀಯ ನಮ್ಮ ಅರಣ್ಯ ಇಲಾಖೆಗಳ ನಂಬರ್ ಕೊಟ್ಟಿದ್ದೆ ನಾನು, ಕಾಂಟ್ಯಾಕ್ಟ್ ನಂಬರ್. ಯಾಕಂದ್ರೆ ಈಗ ಚಾರ್ಮಾಡಿ ಘಾಟಿಯಲ್ಲಿ ಹೋಗುವಾಗ ಅಥವಾ ಶಿರಾಡಿ ಘಾಟಿಯಲ್ಲಿ ಹೋಗುವ, ಯಾವುದೋ ನಾವು ಚಿಕ್ಕಮಗಳೂರು ಹೋಗುವಾಗ ಕಾಡ್ಗಿಚ್ಚು ಕಾಣ್ತಾ ಇದೆ ದೂರದಲ್ಲಿ. ಆಗ ಇಲಾಖೆಗಳು ನಾವು ಅದು ಯಾರೋ ಇಲಾಖೆಯವರು ನಂದಿಸಬೇಕಂತಲ್ಲ, ಇಮಿಡಿಯೇಟ್ ಆ ನಂಬರ್ ಕೊಟ್ಟು ಸ್ಥಳೀಯ ಯಾವುದು ಮೂಡಿಗೆರೆಯ, ಬೆಳ್ತಂಗಡಿಯ, ನೋಡಿ ಹೀಗೆ ಆಗಿದೆ, ಸ್ಪಂದಿಸುವವರಿದ್ದಾರೆ, ಕೆಲವರು ಬಂದು ಸ್ಪಂದಿಸುವವರಿದ್ದಾರೆ. ಅಷ್ಟು ಕೂಡಲೇ ನಾವು ಈಗ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರೆ ಬುಗಿಲೆಬ್ಬ ಒಂದು ಬೆಂಕಿಯನ್ನು ಸಣ್ಣ ಮಟ್ಟಿಗೆ ನಾವು ಕಂಟ್ರೋಲಿಗೆ ತರಬಹುದು ಅಂತೇಳಿ ಆ ಪ್ರಯತ್ನಗಳು ಕೂಡ ನಾವು ಮಾಡಬೇಕು. ಕೆಲವರಿಗೆ ಇದು ಕೂಡ ಇಲ್ಲ, ಅದು ಯಾವುದೋ ಇಲಾಖೆಯವರು ಮಾಡಬೇಕಿತ್ತು, ನಮ್ಮ ಕರ್ತವ್ಯ ಅಲ್ಲ ಅಂತೇಳಿ ನಾವು ಅದರಲ್ಲಿ ಕೂಡ ಅಟ್ಲೀಸ್ಟ್ ಒಂದು ಕಾಂಟ್ಯಾಕ್ಟ್ ಮಾಡಿ ಕೂಡ ನಾವು ಉಳಿಸುವಂತ ಪ್ರಯತ್ನಗಳು ನಾವು ಮಾಡಬೇಕಾಗ್ತದೆ. ನಿಜ, ಇವತ್ತು ಮುಖ್ಯವಾಗಿ ನಮ್ಮ ಜನರು ಇವತ್ತು ಅದ್ರ ಬಗ್ಗೆ ಮನಸ್ಸು ಮಾಡ್ತಿಲ್ಲ ಅನ್ನುವಂಥದ್ದು ಒಂದು ವಿಚಾರಣೆ. ಆ ನಿಟ್ಟಿನಲ್ಲಿ ಜನರು ಇವತ್ತಿನ ಅವರ ಒಂದು ಪ್ರತಿಯೊಬ್ಬರ ಒಂದು ಪ್ರಯತ್ನ ಹೇಗಿರ್ಬೇಕಿದೆ ಅಂತ. ಪ್ರತಿಯೊಬ್ಬರು ಹೇಗೆ ನೋಡಿ, ಯಾಕಂದ್ರೆ ಒಂದು ಹೋರಾಟವನ್ನ ಮಾಡಿದಂತ ಸಂದರ್ಭದಲ್ಲಿ ಯಾರು ಕೂಡ ಮುಂದೆ ಬರೋದಿಲ್ಲ. ಪ್ರತಿಯೊಬ್ಬರು ಕೂಡ ನಾನು ಹೇಳುದು ಅವರವರ ಮನೆ ವ್ಯಾಪ್ತಿಯ ನೋಡಿಕೊಳ್ಳಿ, ಊರಿಡಿ ಬೇಡ, ಪಶ್ಚಿಮ ಘಟ್ಟ ಬೇಡ, ಅವರವರ ಮನೆ ವ್ಯಾಪ್ತಿಯಲ್ಲಿ ಒಂದೆರಡು ಗಿಡ ನೆಡ್ಲಿ, ಒಂದು ಇಂಗುಗುಂಡಿ ಮಾಡ್ಲಿ. ಆಗ ಅವನ ಮನೆ ಪರಿಸರದಲ್ಲಿ ಒಂದು 2 ಗಿಡಗಳು ಬೆಳೀತು, ಒಂದು ಇಂಗುಗುಂಡಿ ಬೆಳೀತು, ನೀರಿನ ಒಂದು ಅಂತರ್ಜಲ ಹೆಚ್ಚಾಗುವಂತ ಪ್ರತಿ ಮನೆಯಲ್ಲಿ ಇದು ಆದ್ರೆ, ಪ್ರತಿ ಮನೆಯಲ್ಲಿ ಎಲ್ಲ ಕಡೆಯಲ್ಲಿ ಆದ್ರೆ ನೋಡಿ ಅಂತರ್ಜಲ ಹೆಚ್ಚಾಗಲು ಕಾರಣ ಆಯ್ತು. ಎಲ್ಲ ಮನೆಗಳಲ್ಲಿ ಗಿಡಗಳು ಬಂತು, ಊರಿಡಿ ಗಿಡಗಳು ಆಗುವಂತ, ಮತ್ತೆ ಊರಲ್ಲಿ ಆಗುವಂತ ಯಾವುದೋ ಒಂದು ಪಾರ್ಕ್. ಆ ಪಾರ್ಕನ್ನು ಎಷ್ಟೋ ವರ್ಷಗಳಿಂದ ಪಾರ್ಕ್ ಇದೆ, ಎಷ್ಟೋ ಪಾರ್ಕ್ನಿಂದ ಸ್ವಲ್ಪ ಹಕ್ಕಿಗಳಿಗೆ ಅಥವಾ ಸ್ವಲ್ಪ ಗಾಳಿಗೆ ಅವಶ್ಯಕತೆ ಇರುವಾಗ ಆ ಪಾರ್ಕನ್ನು ತೆಗೆದು ಯಾವುದೊಂದು ಕಚೇರಿ ಮಾಡ್ತೇವೆ. ಜನರು ಅದಕ್ಕೆ ಅಬ್ಜೆಕ್ಷನ್ ಮಾಡಬೇಕು, ನೀವು ಮಾಡಬೇಡಿ, ಬೇರೆ ಬೇಕಾದಷ್ಟು ಜಾಗಗಳಿವೆ, ಇದನ್ನೇ ಕಡಿಬೇಕಂತೇಳಿ. ಈಗ ಮಂಗಳೂರಲ್ಲಿ DC ಆಫೀಸಿಗೆ ಇಷ್ಟು ಒಳ್ಳೆ DC ಆಫೀಸ್ ಉಂಟು, ಅಥವಾ ಎಷ್ಟೋ
ಜಾಗ ಓಪನ್ ಸ್ಪೇಸ್ ಇದೆ, ಇವರು ಅಲ್ಲಿ ಮರ ಕಡ್ದ 600 ಮರ ಕಡ್ದೇ ಡಿಸಿ ಆಫೀಸ್ ಮಾಡ್ಬೇಕು ಅಂತ ಹೇಳಿದ್ರೆ ಜನರು ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹೇಳಿದ್ರೆ, ಹಾಗಾದ್ರೆ ಜನರು ಎಲ್ಲೋ ಒಂದ್ ಕಡೆಯಲ್ಲಿ ತಮ್ಮನ್ನೇ ತಾವು ಉರಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಅಂತ ನಾವು ಆಲೋಚನೆ ಮಾಡ್ಬೇಕು. ನಾವು ಮಳೆ ಬಂದ ಕೂಡಲೇ ಜೋರು ಮಳೆಗೆ ಬೈತೇವೆ, ಮಳೆ ನಮಗೆ ಆಚೀಚೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ. ಮಳೆ ಬಾರದ ಸೆಕೆ ಆದಾಗ ಮಳೆಗೆ ಬೈತೇವೆ, ಮಳೆಯಲ್ಲಿ ಸತ್ತೋಯ್ತು ಅಂತೇಳಿ. ನೋಡಿ, ನೇಚರ್ ಅದರ ಪಾಡಿ ಕೆಲಸ ಮಾಡ್ತಿದೆ. ನಾವು ಏನ್ ಮಾಡ್ತೇವೆ ಅಂದ್ರೆ ನೇಚರ್ ಮೇಲೆ ಆಕ್ರಮಣ ಮಾಡಿಕೊಂಡು ಈ ನಿಸರ್ಗದ ಏರುಪೇರುಗಳನ್ನು ಅಲ್ಲಿ ಆಗುವಂತ ಘಟನೆಗೆ ನಾವೇ ಕಾರಣಕರ್ತವಾಗಿದ್ದೇವೆ, ನಾವೇ ಮತ್ತೆ ದೋಷಾರೋಪಣೆ ಮಾಡ್ತೇವೆ. ನೇಚರ್ ಅದರ ಪಾಡಿ ಕೆಲಸ ಮಾಡ್ತುಂಟು. ಯಾವತ್ತಿಗೂ ಮಳೆಗಾಲ ಪೋಸ್ಟ್ ಪೋನ್ ಆಗ್ಲಿಲ್ಲ, ಮಳೆ ಜೂನ್ ಬರ್ದೇ ಬರ್ತದೆ. ಆದ್ರೆ ನಾವೇನ್ ಮಾಡ್ತೇವೆ, ಈ ಮಳೆಗಳ ಏರುಪೇರು ಎಲ್ಲೋ ಮಳೆ ಬಾರದ ಸೆಲ್ಸಿಗೆ ಮಳೆ ಬಾರದು, ಯಾವುದೋ ಚಂಡಮಾರುತ ನಾವು ಆಕ್ರಮಣ ಮಾಡ್ತೇವೆ, ನಾವು ದೌರ್ಜನ್ಯ ದಬ್ಬಾಳಿಗಳನ್ನ ಮಾಡ್ತಿದ್ದೇವೆ, ಆಮೇಲೆ ಅದ್ರ ಮೇಲೆ ಆರೋಪಣೆ ಮಾಡೋದಲ್ಲ. ಇದಕ್ಕೆಲ್ಲ ಕಾರಣ ಜಾಗತಿಕ ತಾಪಮಾನ ಅಂತ ಹೇಳ್ತೇವೆ, ಕಾರಣವೇ ನಾವು. ಇದಕ್ಕೆ ನಾವು ಪರಿಹಾರ ಕಂಡುಕೊಳ್ಳದಿದ್ರೆ ಇನ್ನು ನಾವು ಜಾಗತಿಕ ತಾಪಮಾನ ಅಂತೇವೆ ಒಬ್ಬೆ ಹಾಕೊಂಡು ಕೂತ್ಕೊಂಡ್ರೆ ಇನ್ನು ಮುಂದಿನ ದಿನಗಳಲ್ಲಿ ಆಗುವಂತಹ ದುರ್ಘಟನೆಗಳಿಗೆ ನಾವೇ ಪಾತ್ರದಾರರು. ನಾವೇ ಒಂದು ಘಟನೆಗಳಿಗೆ ಆಮಂತ್ರಣ ಕೊಟ್ಟು, ಒಂದು ಪ್ರಾಕೃತಿಕ ದುರಂತಕ್ಕೆ ಆಮಂತ್ರಣ ಕೊಟ್ಟು, ಆಹ್ವಾನ ಕೊಟ್ಟು ಆಮಂತ್ರಿಸಿದಂತೆ ಆಗ್ತದೆ ನಾವು. ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಇದು ನಮ್ಮ ನದಿ, ಇದು ನಮ್ಮ ಕಾಡು, ಇದು ನಮ್ಮ ಪಶ್ಚಿಮ ಘಟ್ಟ, ಇದು ನಮ್ಮ ಪರಿಸರ, ನಾವು ಇದರಿಂದ ಇಷ್ಟು ವರ್ಷ ಬದುಕಿದ್ದೇವೆ, ನಮ್ಮ ಬದುಕಿಗೆ ಚೇತನ ಶಕ್ತಿಯೇ ಈ ಪಶ್ಚಿಮ ಘಟ್ಟ, ಅಲ್ಲಿರುವ ಕಾಡು, ಅದನ್ನು ಉಳಿಸಬೇಕು ನಾವು ಅಂತ ಹೇಳಿ ಆ ಒಂದು ಪ್ರಾಮಾಣಿಕ ಪ್ರಯತ್ನ, ಕಾಳಜಿ, ಅರಿವು, ಅಭಿಮಾನ ಇದ್ದರೆ ಈ ಕಾಡು ಪಶ್ಚಿಮ ಘಟ್ಟ ಉಳಿದಿತ್ತು. ಇಲ್ಲ ಅಂದ್ರೆ ನನಗೆ ಯಾವುದೊಂದು ಒಳ್ಳೆ ಉದ್ಯೋಗ ಸಿಕ್ಕಿದೆ, ನಾನು ಬ್ಯಾಂಗ್ಳೂರಲ್ಲಿ, ಬಾಂಬೆಯಲ್ಲಿ, ಆಸ್ಟ್ರೇಲಿಯಾ ಸೆಟ್ಲ್ ಆಗ್ತೇನೆ, ನನಗೆ ಸಂಬಂಧಪಟ್ಟದಿದ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಭದ್ರತೆಗಾದ್ರೂ ನಾವು ಇದನ್ನು ಉಳಿಸುವ ಕೆಲಸಗಳಾಗಬೇಕು. ಎಲ್ಲವೂ ಟೆಕ್ನಾಲಜಿ ಮಾಡ್ತಾರೆ, ಟೆಕ್ನಾಲಜಿಯಿಂದ ಯಾವುದಿಲ್ಲ. ಟೆಕ್ನಾಲಜಿ ಬರಬೇಕಾದ್ರೆ ಇವತ್ತು ಯಾವುದೇ ಟೆಕ್ನಾಲಜಿ ಇದ್ರೂ ಕೂಡ ನಮ್ಮ ನೇಚರ್ ಯಥಾಸ್ಥಿತಿಯಲ್ಲಿ ಇದ್ರೆ ಮಾತ್ರ ಅದು ಇದೆಲ್ಲ ಉಳಿಯಬಹುದು. ಅಟ್ಲೀಸ್ಟ್ ಅದನ್ನು ಯಥಾಸ್ಥಿತಿ ಬಿಟ್ಟರು ಸಾಕು, ನಾವು ಅದು ಸಂರಕ್ಷಣೆ ಮಾಡ್ತೇವೆ ಅಂತಲ್ಲ, ಇದ್ದ ನೇಚರನ್ನು ಈಗ ಯಥಾಸ್ಥಿತಿಯಲ್ಲಿ ಬಿಟ್ಟರು ಅದರ ಪಾಡಿಗೆ ಅದನ್ನು ಬಿಟ್ಟರು ಅದು ದೊಡ್ಡ ನಮ್ಮ ಸಂರಕ್ಷಣೆ ಅಷ್ಟೇ. ಎಲ್ಲೋ ಒಂದ್ ಕಡೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದಿಂದನೇ ಇಷ್ಟೆಲ್ಲ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಗಾಂಜಾ ಆಗಿರ್ಬೋದು, ಟಿಂಬರ್ ಮಾಫಿಯಾ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಇವತ್ತು ಅರಣ್ಯ ಇಲಾಖೆ ಅವಕಾಶ ಕಲ್ಪಿಸಿಕೊಡ್ತಾ ಇದೆ ಅಂದ್ರೆ ಇಂಥ ಸಮಸ್ಯೆಗಳು ಸೃಷ್ಟಿ ಆಗ್ತಿದೆ ಅಂತ. ಓಕೆ, ಇವತ್ತು ನಮ್ಮ ಕರಾವಳಿ ಭಾಗವನ್ನ ಬಿಟ್ರೆ ಇದೀಗ ಬೇರೆ ಕಡೆಯಲ್ಲಿಯೂ ಕೂಡ ಕಾಡ್ಗಿಚ್ಚಿನ ಪ್ರಭಾವ ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ? ನಮ್ಮ ಕರ್ನಾಟಕದಲ್ಲಿ ಬೆಳ್ತೊಳ್ತು ನೋಡಿ. ನಿನ್ನೆ ಮುತ್ತೋಡಿ ಭದ್ರಾ ಫಾರೆಸ್ಟ್, ಚಿಕ್ಕಮಗಳೂರಲ್ಲಿ ಮುತ್ತೋಡಿ ಭದ್ರಾ ಫಾರೆಸ್ಟ್ ಕಾಡ್ಗಿಚ್ಚು ಬಿತ್ತು. ಇನ್ನು ಆ ಕಡೆ ಅಣಶಿ ದಾಂಡಿಯಲ್ಲಿ ಕೂಡ ಕಾಡ್ಗಿಚ್ಚು. ಇನ್ನು ಬಿಳಿಗಿರಿರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಚಾಮರಾಜನಗರ ಈ ಪ್ರದೇಶದಲ್ಲಿ ಕೂಡ, ಬಂಡೀಪುರದಲ್ಲಿ ಕೂಡ ಕಾಡ್ಗಿಚ್ಚು ನಿರಂತರವಾಗಿ. ಈಗ ಒಂದು 5 ವರ್ಷಗಳಲ್ಲಿ ರಾಜ್ಯದ ಎಲ್ಲಾ ಅರಣ್ಯ ಪ್ರದೇಶಗಳಲ್ಲಿ, ಪಶ್ಚಿಮ ಘಟ್ಟದ ಎಲ್ಲಾ ಕಾಡು ಪ್ರದೇಶಗಳಲ್ಲಿ ಕಾಡ್ಗಿಚ್ಚು ಬೀಳ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, 2 ವಿಷಯ. ಒಂದು, ನದಿ ಮೂಲದಲ್ಲಿರುವ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿರುವ ಕಾಡಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹಸಿರಿನ ಹೊದಿಕೆ ಕಡಿಮೆ ಆಗ್ತದೆ, ನೀರಿನ ಕೊರತೆ ಕಡಿಮೆ ಆಗ್ತಿದೆ. 2, ಆ ಪಶ್ಚಿಮ ಘಟ್ಟದ ಮೇಲೆ, ಪಶ್ಚಿಮ ಘಟ್ಟದ ಕಾಡನ್ನು ಒಂದು ವ್ಯಾವಹಾರಿಕ ಚೌಕಟ್ಟಲ್ಲಿ ಕಟ್ಟಿಕೊಂಡವರು ಜಾಸ್ತಿ ಆಗ್ತಿದ್ದಾರೆ. ಅಂದ್ರೆ ಕಮರ್ಷಿಯಲ್ ಆಂಗಲ್ ನೋಡುವವರು ಪಶ್ಚಿಮ ಘಟ್ಟದಿಂದ ಏನೋ ಉತ್ಪಾದನೆ ಮಾಡಬಹುದು, ಹಣದ ಈ ಕಮರ್ಷಿಯಲ್ ಆಂಗಲ್ ಯಾವಾಗ ನೋಡ್ಲಿಕ್ಕೆ ಕಾಡಿನೊಳಗೆ ಹೋದ್ರ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಆಯ್ತು, ಅಲ್ಲಿ ಬೆಂಕಿಗಳು ಮತ್ತೆ ಇತರ ಚಟುವಟಿಕೆ ಅವಕಾಶಗಳು ಕೂಡ ಜಾಸ್ತಿ ಆಯ್ತು 2 ಕಡೆಯಲ್ಲಿ ಕೂಡ. ನಿಜ, ಮುಖ್ಯವಾಗಿ ನಮ್ಮ ಪಶ್ಚಿಮ ಘಟ್ಟವನ್ನ ನಾವು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಪ್ರಯತ್ನಗಳಾಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಿಷ್ಟು ಕಾಡು ಕೂಡ ನಾಶ ಆಗ್ತಾ ಇದೆ. ಅದರಿಂದ ಇವತ್ತಿನ ನಾವು ಒಂದು ಬೇಸಿಗೆಯ ಸಂದರ್ಭದಲ್ಲಿ ಕುಡಿಲಿಕ್ಕೆ ನೀರು ಕೂಡ ಇಲ್ಲ ಅಂತ ಒಂದು ವಾತಾವರಣ, ಇವತ್ತಿನ ಶೆಕೆಯನ್ನು ಕೂಡ ನಾವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ಇವತ್ತು ಹೆಚ್ಚಾಗ್ತಿದೆ ಅಂತ. ಎಲ್ಲವೂ ಕೂಡ ಮುಖ್ಯವಾಗಿ ನಾವು ಅರಣ್ಯ ನಾಶನೇ ಕಾರಣ ಅಂತ. ಇದಕ್ಕೆಲ್ಲವನ್ನ ಅಂತ ಹೇಳಿದ್ರೆ ನಾವು ಒಂದು ಪಶ್ಚಿಮ ಘಟ್ಟವನ್ನ ಇವತ್ತು ಉಳಿಸಬೇಕು, ಬೆಳೆಸುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನ ಆಗ್ತಿಲ್ಲ. ಇರುವಂತದ್ದು ನಾನು ಆದ್ರೂ ಅಟ್ಲೀಸ್ಟ್ ಉಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮುಖ್ಯವಾಗಿ ಅರಣ್ಯ ಇಲಾಖೆಯ ಪಾತ್ರಗಳೇನು ಬರುತ್ತೆ ನೋಡಿ. ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ಈಗ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಜೊತೆ ವಿದ್ಯಾರ್ಥಿಗಳಿಗೆ ಪರಿಸರ ಪಾಠ ಆಗ್ಬೇಕು. ಈ ಪಶ್ಚಿಮ ಘಟ್ಟ, ಈ ಕಾಡು, ಈ ಕಾಡಿಂದ ಈ ಕಾಡಿಲ್ಲದೆ ನಾವೆಷ್ಟು ತೊಂದರೆಗಳಿಗಾಗ್ತವೆ, ಕಾಡಿಂದ ನಾವು ಎಷ್ಟು ಉಪಯುಕ್ತತೆಯನ್ನು ಪಡೆದಿದ್ದೇವೆ, ಇದು ಮಕ್ಕಳಿಗೆ ಅರ್ಥವಾಗಲಿದ್ರೆ ಹೆಚ್ಚಿನವರಿಗೆ ನೀರು ಟ್ಯಾಂಕ್ ಇಂದ, ನಮ್ಮ ಓವರ್ ಟ್ಯಾಂಕ್ ಇಂದ ಬರ್ತದೆ ಫ್ಲಾಟಿನ ಮೇಲಿಂದ, ಇನ್ನು ಗಾಳಿ ಅಲ್ಲಿಂದ ಬರ್ತದೆ. ಶಾಲಾ ಕಾಲೇಜುಗಳಲ್ಲಿ ಅರಣ್ಯ, ಈಗ ನಾವು ಮಾಡ್ತಿದ್ದೇವೆ ಸಹ್ಯಾದ್ರಿ ಸಂಚಯದವರು ಪಶ್ಚಿಮ ಘಟ್ಟ ಸುರಕ್ಷತಾ ಅಭಿಯಾನ ಅಂತ. ಅರಣ್ಯ ಇಲಾಖೆ ಕೂಡ ಅವರ ಸ್ಥಳೀಯ ಶಾಲಾ ಕಾಲೇಜುಗಳಲ್ಲಿ ಪರಿಸರ ಪಾಠ, ಹಸಿರು ಪಾಠ ಅಂತೇಳಿ ಮಾಡಿ ಶಿಕ್ಷಣದ ಜೊತೆಗೆ ಈ ಪರಿಸರವನ್ನು ಉಳಿಸುವಂತ ಪಾಠಗಳನ್ನು, ಬೋಧನೆಗಳನ್ನು, ಯಾಕಂದ್ರೆ ವಿದ್ಯಾರ್ಥಿ ಜೀವನದಿಂದಲೇ ಅವರು ಅಳವಡಿಸಿಕೊಂಡ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ. ಹಾಗಾಗಿ ಮಾತ್ರ ಒಂದು ಪರಿಸರವನ್ನ ಉಳಿಸಬಹುದು ಅನ್ನುವಂಥದ್ದು. ದಿನೇಶ್ವರ್ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ, ಯಾಕಂದ್ರೆ ಇವತ್ತು ಕಾಡ್ಗಿಚ್ಚಿನ ಪ್ರಭಾವ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತ, ಅದನ್ನು ಉಳಿಸಬೇಕಾದ್ರೆ ಅರಣ್ಯ ಇಲಾಖೆಯು ಕೂಡ ಮುಖ್ಯವಾದ ಪಾತ್ರ ವಹಿಸಬೇಕಾಗುತ್ತೆ ಅಂತ. ಧನ್ಯವಾದಗಳು. ಎಸ್ ವೀಕ್ಷಕರಿಗಾಗಲೇ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಕಾಡ್ಗಿಚ್ಚಿನ ಪ್ರಭಾವ ಎಷ್ಟು ಮಟ್ಟಿಗೆ ಇವತ್ತು ಅರಣ್ಯವನ್ನ ನಾಶ ಮಾಡ್ತಾ ಇದೆ, ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನು, ಅರಣ್ಯ ಇಲಾಖೆ ಯಾವ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ಸ್ಪಂದನ ಟಿವಿ.